ಭಜನಾ ಮಂದಿರದ 21 ವರ್ಷ ಆಡು. ಇನ್ನು ಎಂಕೆಲ್ಲ ಶ್ರೀರಾಮ ಫ್ರೆಂಡ್ ಸರ್ಕಲ್ಗೆ 50 ವರ್ಷ ಆಡು. ಬಾರಿ ಹೊತ್ತು ಸಂತೋಷ ದಯಮಂಡ ಒಂಜಿ ಫ್ರೆಂಡ್ ಸರ್ಕಲ್ ಈತಿನೆಟ್ಟು ಒಯ್ಪಾದು ಒಟ್ಟಿಗೆ ಸೇರ ಒಂದು ಮನ್ಕೊಡದಾಂಡ ಒಂದು ಬಾರಿ ಮಲ್ಲ ಒಂಜಿ ಬಂಗನ ಕೆಲಸ ಆಂಡ ಎಂಕೆಲ್ಲ ಶ್ರೀರಾಮ ಫ್ರೆಂಡ್ ಸರ್ಕಲ್ ಮಾತ್ರ ಒಟ್ಟಿಗೆ ಸೇರೊಂದು ಈ ಒಂಜಿ ಬಾಗೋಡು ಎಟ್ಟೆ ಒಂಜಿ ರೀತಿಯ ಕಾರ್ಯ ಚಟುವಟಿಕೆ ಮಂತೊಂದುಲ್ಲ ಅಂಚನೆ ಎಂಕೆಲ್ಲ ಒಂಜಿ ಫ್ರೆಂಡ್ ಸರ್ಕಲ್ ಹಿರಿಯರನ್ನೇ ಪೂರ ಗುಮ್ಮುದಿ ಹೋದ ದಯಮಂಡ ಎಂಕೆಲ್ಲ ಹಿರಿಯರೈನ ತನೆಪ್ಪ ಪೂಜಾರಲ್ಲೇ ದಯಮಂಡ ಮಾತರಿಗೆ ಒಂಜಿ ಮಾರ್ಗದರ್ಶಿರು ಅಂಚಾದ ಪುನಗ ಎಂಕೆಲ್ಲ ಈ ಒಂದು ಫ್ರೆಂಡ್ ಸರ್ಕಲ್ದ ಈ ಒಂದು 50ನೇ ವರ್ಷಗಳ ಅನ್ನಲ್ಲ ಸಂಪೂರ್ಣ ಸಹಕಾರ ಕೊಡ್ತಾರೆ ಐತೊಟ್ಟಿಗೆ ವೇದಿಕೆ ಮಾತ ಗಣ್ಯರೆಲ್ಲ ಸಂಪೂರ್ಣ ಸಹಕಾರದೊಟ್ಟಿಗೆ ಎಂಗಳಿಗೆ ಈ ಒಂದು ವೇದಿಕೆಯಲ್ಲಿ ಭಾರಿ ಆತ ಖುಷಿತ ವೇದಿಕೆ ಮಾಡ್ತೇನೆ ದೇತ ಇನ್ನಿತ ದೀಪ ಇಂಥ ಅಧ್ಯಕ್ಷರೇ ನಮ್ಮ ಊರ್ದಾರೆ ನಂಗೆ ಮಾತರೆಗಳಾಗಿ ಮಾರ್ಗದರ್ಶಿಲ್ಲ ಅವೇ ರೀತಿ ನಂಗೊಂಜಿ ಅಧ್ಯಾಪಕರಲ್ಲ ಅದಲ್ಲಿ ನಂಗೊಂಜಿ ಭಾರಿ ಆತೊಂದು ಗೌರವ ದಯಬಂಡ ನಂಗೊಂಜಿ ಕಲ್ಪೈನ ಗುರು ನಮ್ಮ ಇನ್ನೇನು ವೇದಿಕೆ ಅವು ಐತೊಟ್ಟಿಗೆ ನಂಗೊಂಜಿ ಇನ್ನೇನು ಸಂಭ್ರಮದ ದಿನ ದಯಬಂಡ ಈ ಒಂಜಿ ಸಂಭ್ರಮ ಫ್ರೆಂಡ್ ಸರ್ಕಲ್ದ ಮಾತ್ರ ಸಂಭ್ರಮ ಅಂಚೆ ಅದು ಪುನಗ ಈ ತಂಜಿ ಅಧ್ಯಕ್ಷ ಸ್ಥಾನನು ನಮ್ಮ ಇಂದಿನ ಶ್ರೀ ಕೆ ಜಗನ್ನಾಥ್ ನಿವೃತ್ತ ಮುಖ್ಯೋಪಾಧ್ಯಾಯರು ಆನಂದಾಶ್ರಮ ಪ್ರೌಢಶಾಲೆ ಈ ಒಂದು ಸುವರ್ಣ ಸಂಭ್ರಮದ ಕಬಡ್ಡಿ ಪಂದ್ಯಗೊಬ್ಬು ಕಬಡ್ಡಿ ಪಂದ್ಯಾಟ 2018 ಆಟಣೆ ಬಂತದೆ ಒವೇ ಕಾರ್ಯಕ್ರಮ ನಮ್ಮ ಅವು ಪೊರ್ಲುಡೆ ಆವಡುದಾಂಡ ನಿರ್ವಿಘ್ನವಾದ ನಡಪಡುದಾಂಡ ದೇವರ ಆಶೀರ್ವಾದ ಅನುಗ್ರಹ ಅಗತ್ಯ ನಮ್ಮ ತುಳು ಸಂಪ್ರದಾಯ ಹಿಂದೂ ಸಂಪ್ರದಾಯಡು ದೈವ ದೇವರನ್ನ ಎದುರು ತುಡರು ಬೆಳಗಾದ ಕಾರ್ಯಕ್ರಮನು ಪ್ರಾರ್ಥನೆ ಮಂತೊಂದು ಶುರು ಮಾಡ್ಬಿಡವು ನಮ್ಮ ಸಂಪ್ರದಾಯ ಈತ ವೇದಿಕೆ ಪುನಃ ಅತಿಥಿ ಗಣ್ಯರ ಇಲ್ಲ ಶ್ರೀಯುತ ಶೇಖರ್ ಗಟ್ಟಿ ಬೊಕ್ಕ ಮಾತ ಅತಿಥಿ ಗಣ್ಯರ ಕೈ ಸೇರಿದು ತುಡರು ಬೆಳಗಾದ ಈ ಒಂದು ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ 50ನೇ ವರ್ಷದ ಕಾರ್ಯಕ್ರಮ ಈ ಒಂದು ಕಬಡ್ಡಿ ಗುಂಪು ರಾತ್ರಿ ಇಡೀ ನಡಪುಣ ಕಬಡ್ಡಿ ಗುಂಪು ನಡಪಡು ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಇಂಚನೆ 50 ವರ್ಷದ ಕರೆದು ವಜ್ರ ಮಹೋತ್ಸವ ಶತಮಾನೋತ್ಸವದ ಅಂಚಿ ನನ್ನಲಾತಿ ಗೆಡ್ಡೆ ರೀತಿಯ ಬಳಿಮುಚ್ಚಿ ಆಪುಲೆಕ ಮಾತೆರಲ್ಲ ಸಹಕಾರ ಆಶೀರ್ವಾದ ಅಗತ್ಯ ದೇವರ ಅನುಗ್ರಹ ಏಪಲ ಮೋಡು ಬಣ್ಣದ್ದು ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಪಂಪಿನ ಗೀತೆದ ಸೂಕ್ತಿ ಅಸತ್ಯದ್ದು ಸತ್ಯದಂಚಿ ಕತ್ತಲದ್ದು ಬಲ್ಬುದಂಚಿ ಮೃತ್ಯುನು ಗೆಲ್ಲಿದ್ದು ಅಮರತ್ವನು ಸಾಧಿಸಾವು ನಾವು ನಮ್ಮ ಆ ಒಂಜಿ ಗೀತೆದ ಸಾರ ತುಡರು ಬೆಳಗಾಂಡ ಆ ತುಡರು ಜ್ಞಾನದ ಸಂಕೇತವಾದ ಸಮಾಜನು ಊರುನು ಬೆಳಗಾವಣು ಪನ್ಪುಣಂಚಿನ ಒಂಜಿ ನಂಬಿಕೆ ಬೆಳಗಾಯಿನ ತುಡರು ಇಡೀ ಜಗತ್ತಿಗೆ ಬುಲ್ಪು ಕೊರ್ಪುನು ಪನ್ಪುಣಂಚಿನ ಆ ಒಂಜಿ ಭ್ರಮೆ ಅತ್ತುಂಡಲ ಬೆಳಗಾಯಿನ ತುಡರು ಎನ್ನ ಮೋನೆನು ನಿಕ್ಲಿಗೆ ನಿಕ್ಕಲ ಮೋನೆನು ಎಂಟು ತೋಜಾವುಡು ಪರಸ್ಪರ ಮೋನೆ ನಮ್ಮ ತೂವೊಂದು ಈ ಸಮಾಜನು ಒರಿಯನೋರಿ ಅರ್ಥವಂತೊಂದು ಬದುಕಿಗ ಪನ್ಪುಣಂಚಿನ ಸಾರ ಸಂದೇಶದ ತುಡರು ಬೆಳಗಾವಣ ಕಾರ್ಯಕ್ರಮ ಮಾತ್ರೆಗಳ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವಾ ಸರ್ವಕಾರ್ಯೇಷು
सर्वदा सर्वकारेषु सर्वदा ಆ್ಯಕ್ಚುಲಿ ಭಜನಾ ಬಂದ ನೇಟು ಎಂಗಳು ಕೆಲಸ ಮಾಡ್ತಾನಾಗಲು ಐದಕ್ಕೆ ಎಂಗಳು ಬೇರೆ ನೇಟಿ ಪಿದಾಯ ಎಂಗಳು ಅವೆಲ್ಲ ಎಂಗಳ ಫ್ರೆಂಡ್ಸ್ನಾಗಲು ಎಂಗಳ ಆಪನಾಗಲು ಮಾತು ಸಹಕಾರಗಳು ಮಾತು ಅವು ಎಂಗಳೇ ಭಾರಿ ಸಂತೋಷ ಇದೇ ಎಂದಲ್ಲ ಜಾಸ್ತಿ ಬೆಳಗ್ಗೆ ಆ ಶ್ರೀರಾಮಚಂದ್ರ ಸೇವೆ ಮಲ್ಪಡ ಪಂಡದು ನಾನು ಪ್ರಾರ್ಥನೆ ಮಾಡ್ತೀನಿ. ಈ ಕಾರ್ಯಕ್ರಮ ಪಾಲ್ಗೊಳ್ಳೋದಂತ ನಿಜವಾದ ಎಂಕ್ಲೊಂದು ಭಾಗ್ಯನೇ ದಾಯಪನ್ನಾಗ ಶ್ರೀರಾಮ ಫ್ರೆಂಡ್ ಸರ್ಕಲ್ ಪಂಡ ಶ್ರೀರಾಮಗೆ ಎಂಚೆ ಇತಿಹಾಸ ಉಂಡ ಅಂಚೆನೆ ಈ ಫ್ರೆಂಡ್ ಸರ್ಕಲ್ಗಳ ಬಾರಿ ಮಲ್ಲ ಇತಿಹಾಸ ಇತ್ತಿನ ಒಂಜಿ ಫ್ರೆಂಡ್ ಸರ್ಕಲ್ ದಾಯಪನ್ನಾಗ ಒಂಜಿ ಕಾಲಾಡು ಎಂಕ್ಲು ಬುದ್ಧಿ ತೆರಿಯಾಗ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಕಬಡ್ಡಿನ ತೀಯರೆ ಉದ್ದೋಗ ಓಡೆ ಮುಟ್ಟ ಟೀಮ್ ಪೋಪುಂಡು ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಅರೆ ಮುಟ್ಟ ಎಂಕುಲು ಐತೆ ಬೆರಿಯೇ ಪೋಂದಿತ್ತ ದಾಯಪನ್ನಾಗ ಅವು ಒಂಜಿ ನಿತ್ಯನ್ನೇ ಒಂಜಿ ಅಮರನ್ನೇ ದಾಯ ಬಂದಾಗ ಇನ್ನಿ ನಿತ್ಯನ್ನೇ ಅವೇ ಸ್ಟೇಜಿಲ್ ಉಲ್ಲೇರು ಅಂಚಾದುಪ್ಪನಾಗ ಇನ್ನಿ ನಿಜವಾದಲ 5ನೇ ವರ್ಷ ಮಲ್ಪನ ಇಂದೆಟ್ಟು ಆರೊಂಜಿ ಸ್ಟೇಜಿನ ಅಲಂಕರಿಸೋದು ಪನ್ನಾಗ ನಿಜವಾದ್ಲ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಒಂಜಿ ಅಕಲ್ನ ಒಂಜಿ ಇತ್ಯದ ಸದಸ್ಯರನ್ನ ಒಂಜಿ ಭಾಗ್ಯನೇ ದಾಯ ಬಂದಾಗ ಅಂಚಿನ ಸಮಾರಂಭಕ್ಕೆ ದುಂಬುದೊಂಜಿ ಆತ್ಮಲ್ಲ ಕ್ರೀಡಾಪಟು ಇನ್ನಿ ವೇದಿಕೆ ಉಳ್ಳೇ ಬಂದಾಗ ನಂಗೆ ನಮ್ಮ ಊರುಗಳ ಬಾರಿ ಒಂಜಿ ಹೆಮ್ಮೆದ ವಿಷಯ ಅಂಚನೆ ನನ್ನೋರಿ ಅಮರನಾಥ್ ರೈ ದಾಯ ಬಂದಾಗ ಅಮರನಾಥ್ ರೈ ಪಂಡ ಈ ಇನಿ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಕಬಡ್ಡಿ ಬಹಳ ಒಂಜಿ ಮುಂಚೂಣಿಡು ಇತ್ತದು ಇನಿ ಬಾರಿ ಮಲ್ಲ ಒಂದು ಯಶಸ್ಸನ್ನು ಕಂಡು ಯಶಸ್ಸನ್ನು ಕೊರ್ದು ಇನಿ ನಮ್ಮ ಕಬಡ್ಡಿಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಬಾರಿ ಮಲ್ಲ ಉತ್ತೇಜನ ಕೊರ್ಪುನ ಒಂಜಿ ಸ್ಥಾನ ಅಲಂಕರಿಸಿದುಲ್ಲೇರು ಅಂಚಾದುಪ್ಪನಾಗ ಇನಿ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಈ ಕಾರ್ಯಕ್ರಮ ಇನಿ ಕಬಡ್ಡಿ ಟೀಮು ಹೆಂಚಿನ ಪೂರೆಲ್ಲ ಭಾಗವಹಿಸುವರು ಅಂತೂ ಈ ಕಬಡ್ಡಿ ನಿಜವಾದ ನೂದೆಟ್ನೋದು ಸಕ್ಸಸ್ ಆಪುಂಡು ದಾಯಪನ್ನಾಗ ಆ ಶ್ರೀರಾಮ ದೇವರನ ದಯ ಯಾಪಲ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಮಿತ್ತು ನಿಜವಾದ್ಲ ಉಂಡು ದಾಯಪನ್ನಾಗ ಒವ್ವೇ ಒಂದು ಕಾರ್ಯಕ್ರಮ ಮಲ್ಪುಲ್ಲ ಶ್ರೀರಾಮ ದೇವರನ ಎದುರು ಶ್ರೀರಾಮನ ದರ್ಶನ ಮಲ್ತದು ಬೊಕ್ಕ ಕಾರ್ಯಕ್ರಮ ಮಲ್ಪುನಂಚಿನ ಜವನೇರು ಅಂಚಾದುಪ್ಪನಾಗ ಆ ಶ್ರೀರಾಮನ ಎದುರುಡೆ ಬರತಿನಂಚಿನ ಜವನೇರು ಆ ಕಾರ್ಯಕ್ರಮ ಮಲ್ಪುಂಡಲ್ಲ ಇನಿ ಅಕ್ಲಿಗೆ ಆ ರೀತಿಯ ತೊಂದರೆ ಆಪುಜಿ ಅಂಚಾದುಪ್ಪನಾಗ ನೂದೆಟ್ನೂದು ಈ ಕಬಡ್ಡಿ ಬೊಕ್ಕ ಎಲ್ಲಂಜಿದ ಕಾರ್ಯಕ್ರಮ ಪೂರ ಸಕ್ಸಸ್ ಆಪುನ್ ಪನ್ಪುನ ಆ ಒಂಜಿ ಭರವಸೆ ಎಂಕುಲು ಪೂರ ದಿವೊಂದು ಈ ಕಾರ್ಯಕ್ರಮಕ್ಕೆ ಪೂರ ಪ್ರೋತ್ಸಾಹ ಕೊರ್ಲೆ ಅಂಚನೆ ಬೈದಿನಕುಲು ಪೂರ ಬಾರಿ ಶಾಂತಿ ರೀತಿಯಲ್ಲಿ ಎಡ್ಡೆ ಒಂಜಿ ನಮ್ಮ ಒಂಜೆ ಅಪ್ಪನ ಜೋಕುಲು ಆ ಧರ್ಮಾಲ ಇಜ್ಜಿ ಪೂರ ಧರ್ಮದಕ್ಕಲು ನಮ್ಮ ಒಂಜೆ ಪಂಡದು ಕಬಡ್ಡಿ ಗೊಬ್ಬಲೆ ಸೋಲುಗಳು ಇತ್ತಿನ ಪೂರೆರೆಗಳ ಗೊಬ್ಬಿನಕ್ಲೆಗಳ ಗೊಬ್ಬಲು ವಿನ್ನಾಯನಕ್ಲೆಗಳ ನನಗೆ ದುಂಬಗಲ ಯಶಸ್ಸು ರಿಕ್ಕಡು ಪಂಡದು ಆ ಶ್ರೀರಾಮ ದೇವರ ನಟ್ಟೊಂದು ಪೂರೆರೆಗಳ ಎಡ್ಡೆಪ್ಪ ಜೋಕ್ಲೆಗೆ ಪೂರೆರೆಗಳ ಎಡ್ಡೆ ಯಶಸ್ಸು ತಿಕ್ಕಡು ಪಂಡದು ಎನ್ನ ದೇವರ ನಟ್ಟೊಂದು ಯಾನು ಎರಡು ಪಾಠ ಪಿ ರವೀಂದ್ರನಾಥ್ ರೈ ವಕೀಲರು ಅರ್ನರ ಸಹಕಾರ ಈ ಕಾರ್ಯಕ್ರಮಗೂ ಅರ್ಲ ಈ ಒಂಜಿ ತಂಡದ ಸದಸ್ಯ ಸುಮಾರು 5 ವರ್ಷದ ಪಿರಾವುಡು ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಪುಟ್ಟನಾಗ ಇಲ್ಲಿ ಜವನರು ಸೇರಿದ ಹಿರಿಯಕಲ್ನ ನೇತೃತ್ವದ ಮಲ್ತಿನಂಚನೆ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಇನ್ನು 5ನೇ ವರ್ಷ ಆಚರಣೆ ಮಲ್ಪನಂಚನೆ ಶುಭ ಸಂದರ್ಭಡು ನಂಗೆ ಮಾತ್ರೆಗಳ ನಮ್ಮ ಪರಿಸರದಲ್ಲಿ ನಂಗೆ ಮಾತ್ರೆಗಳ ಖುಷಿ ಒಂದುಂಡು ಈ ಪರಿಸರದ ಜನಕ್ಕೆಲ್ಲ ಪ್ರತಿಯೊಂದು ಸಮಸ್ಯೆಗಳ ಸ್ಪಂದನೆ ಮಲ್ಪುನ ಜೊತೆಟ್ಟು ಈ ಭಾಗದ ಜವನರಿಗೆ ಕ್ರೀಡೆಡ್ ಪ್ರೋತ್ಸಾಹ ಕೊರ್ಪುನಂಚಿನ ಮುತುವರ್ಜಿ ದಿವೊಂದು ಶ್ರೀರಾಮ್ ಫ್ರೆಂಡ್ ಸರ್ಕಲ್ನ ಮುಖಾಂತರ ಅನೇಕ ನಮ್ಮ ಕ್ರೀಡಾಪಟುಗಳು ಅವು ಅಮರನಾಥ್ ರೈ ಉಪ್ಪಡು ನಿತ್ಯಾನಂದರ್ ಉಪ್ಪಡು ಯುವರಾಜರು ಉಪ್ಪಡು ಅನೇಕ ಜವನೇರಿಗೆ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಮುಖಾಂತರ ಕಬಡ್ಡಿ ಗೊಬ್ಬದು ಶ್ರೀರಾಮ್ ಫ್ರೆಂಡ್ ಸರ್ಕಲ್ಗೆ ಪುನರ್ಬರ್ಪಣಂಚಿನ ಕಾರ್ಯಕ್ರಮ ಮಲ್ತಿದ್ದಾರೆ ಆಯ್ತು ಜೊತೆಗೆ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಜವನೇರಿನಿ ರಾಷ್ಟ್ರ ಮಟ್ಟದ ಕಬಡ್ಡಿ ಮಿಂಚಿನಂಚಿನ ವ್ಯವಸ್ಥೆ ಕೂಡ ಆತಂಡು ನೆಕ್ ಮಾತ ಶ್ರೀರಾಮ ದೇವರನ ಆಶೀರ್ವಾದ ಪಣೊಂದು ಇನ್ನಿತ ಈ ಕಾರ್ಯಕ್ರಮದ ಕಬಡ್ಡಿ ಕ್ರೀಡೋತ್ಸವದ ಭಾಗವಹಿಸಿನ ಮಾತ ಪ್ರತಿನಿಧಿ ಏರುಲ್ಲೆರ ನಿಖಿಲ್ನ ಪ್ರತಿಯೊಂದು ಸ್ಪರ್ಧಾಲು ಕೂಡ ಸೋರ್ಗೆ ಇತ್ತಿನೇ ಸೋತಿನಕ್ಕಿಲ್ಲ ಗೆಂದಿನಕ್ಕಿಲ್ಲ ದುಂಬುಲ ಐಕಲ್ಲ ಗೆಂದು ಅನ್ಪಣ ಅಂದೇನ ದಿವಂದು ಆ ಆಟೋಡ್ ಇನ್ನಿತ ಈ ಕಬಡ್ಡಿ ಪಂದ್ಯಾಟನು ಎಡ್ಡೆ ರೀತಿಯ ನಡಪಾರ ಸಹಕಾರ ಮತ್ತು ಕೊಡೋದು ಏನೊಂದು ಈ ಕಾರ್ಯಕ್ರಮ ಭಾಗವಹಿಸಿನ ನಿಕ್ಲೆ ಮಾತ್ರೆಗಳ ಶುಭಕರೊಂದು ಎನ್ನ ಎರಡು ಪಾತ್ರ ಮುಕ್ತಾಯ ಮಾಡಿ ಗೆಸ್ಟ್ ಅಷ್ಟು ಯಾನ್ ಗೆಸ್ಟ್ ಇಲ್ಲ ಯಾಮನ್ನ ಮುಲ್ತಾಯನೆ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಸದಸ್ಯನೇ ಅಲ್ಲೇ ಕೂಡ ಹಿಂಗೆ ತಾರು ಫೋನ್ ಮಾಡ್ತಿದ್ದೆ ಈ ಒಂದು ಗೆಸ್ಟ್ ಅದು ಬರ್ಬಿಡು ನಾನು ಗೆಸ್ಟ್ ಇಂಚಿದೆ ಯಾನು ಬರ್ಪೇಯಪ್ಪಲ್ಲ ಒಂದು ಅಯ್ಯಪ್ಪ ಏಲಾಯ್ಕಾವ ಹೊರಬಾಗವಾಗೇನೆ ಏಲಾಯ್ಕಾವ ಬಂಡೆ ಕಡೆಗೆ ಇನಿ ಜೀವನ್ ನಕ್ಲು ಪೂರ ಬರ್ತದೆ ಕೈ ಕಬಡ್ಡಿ ಮ್ಯಾಚ್ ನೀರು ಒಂಜಿಗಳಿಗೆ ಬರೋಡ್ಬಂಡೆ ಹೆಂಗಿನಿ ಸುಮಾರು ಕೆಲಸ ಇರ್ತದೆ ಅದನ್ನ ಪೂರ ಕ್ಯಾನ್ಸಲ್ ಆಂಡ ಹೆಂಗ ನಾನು ಶುಕ್ರವಾರ ದಾದ ಅಗತ್ಯ ತುರ್ತು ಕಾರ್ಯಕ್ರಮ ನನ್ನ ಪೋಯಿರ್ತದೆ ನನ್ನದು ಎಂಕ್ಲನ ಇಲ್ಲದ ಕಾರ್ಯಕ್ರಮ ನೆಂಗೆ ಬರ್ತಿಜಿ ನಾ ತಪ್ಪವಣ್ಣ ಸೀದಾ 11 ಲಕ್ಷ ಒಂದು ಬರ್ತೇನೆ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಪಂಡ ನನ್ನ ಎಂಕ್ಲು ಬಾಳ್ಯಾಡು
ಮೂಲೆ ಪುಟ್ಟು ಬೆಳ್ತಾನ ಈ ಕಬಡ್ಡಿ ಟೀಮು ಒಪ್ಪಗ ಮಲ್ಲ ಮಲ್ಲ ಪ್ಲೇ ನಿತ್ಯನ ನಾಲ್ಕು ಮ್ಯಾಚ್ ತೀರಂಗ್ಲು ಓಡಾಡಿ ಬಂದಿತ್ತ ನಿತ್ಯನ್ನೇ ನನ್ನೆ ಅಮರ್ನಾಥ್ ರೈ ಮೇನ ಜೀವನ್ನ ಪಪ್ಪ ಶೇಖರನ್ನೇ ಬಾಬು ಪಂಡಿತರು ನಮಗೆ ನವೀನ್ ಅಕ್ಲು ತೀರ್ಪೋತೀರಿ ಯಾದವೇರು ಒಂದು ಕಬಡ್ಡಿ ಟೀಮ್ ಇತ್ತು ನಪ್ಪಗ ದಕ್ಷಿಣ ಕನ್ನಡದ ನಂಬರ್ 1 ಕಬಡ್ಡಿ ಟೀಮ್ ಬಂದ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಅಪ್ಪಗ ಇತ್ತಿನ ಆಟದ ಒಂಜಿ ನೆತ್ತನ ನಕ್ಲ ಗೇಮ್ ತು ಹಿಂಗಿತ್ತ ಅಪ್ಪ ನಾನು ಪ್ರೊಫೆಷನ್ ನಮ್ಮ ಕಬಡ್ಡಿ ಲೀಗ್ ತೊಗೊಂದಿಲ್ಲ ಮ್ಯಾಟ್ ಆ ನಿತ್ಯನ ಮಕ್ಕಳು ಅಣ್ಣನ ಅಮರ್ನ ರತ್ನಾಕರ್ ಪುತ್ರ ನಕಲ್ ಪೂರ ಶ್ರೀರಾಮ್ ಗಬ್ಬುದೇರು ಅಕ್ಲ ಗೇಮ್ದ ಇಂದು ನಂಗೆ ಇತ್ತೆ ಖಂಡಿತವಾದ ಮಕ್ಕಳು ರಾಷ್ಟ್ರಪತಿ ಮಿಂಚಿದ್ವೇರು ನಿಂಗ ಅಂಡ ಇತ್ತೆ ಕಬಡ್ಡಿಗೆ ಭಾರಿ ಆತ ಸ್ಕೂಪ್ ತಿಕ್ಕೊಂದುಂಡು ಮ್ಯಾಟ್ ಇತ್ತು ಹೊಸ ನಮನಿದ ಮ್ಯಾಟ್ ಪೂರ ಗೊಬ್ಬರ ಹಂಚಿತ್ತನ ಪೆಟ್ಟ ಅಪ್ಪಜಿ ಇಂದು ಅಪ್ಪಜಿ ಜೋಕ್ಲಿಗೆ ಒಂಜಿ ಎಡ್ಡೆ ಎಂದು ಅವೇನು ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಈ 5ನೇ ವರ್ಷಕ್ಕೆ ಮೂಲು ಈ ಒಂದು ಕಬಡ್ಡಿ ಟೂರ್ನಮೆಂಟ್ ಮಲ್ತದ ನಾವು ನಿಜಕ್ಕೆ ಭಾರಿ ಖುಷಿ ಆಯ್ನ ಈ ಟೂರ್ನಮೆಂಟ್ ಯಶಸ್ಸಾದ ನಮ್ಮ ಶ್ರೀರಾಮ್ ಫ್ರೆಂಡ್ ಸರ್ಕಲ್ದ ಅಂಚೆನೆ ಒಂದು ಮಹಿಳಾ ಒಂದು ಆತನ ನಿಂಗಿತ್ತೆ ಗೊತ್ತು ಒಬ್ಬರನ್ನೇ ಮಕ್ಕಳು ಕೊಂಡಾಗ ಮಹಿಳಾ ಒಂದು 10ನೇ ವರ್ಷದ ನಿಜದ ಅಧ್ಯಕ್ಷರ ಪಾತ್ಯರೆ ಅನಿತ್ತೆ ನಿಜದ ಭಾರಿ ಸಂತೋಷದ ಈತ ಆತ ಪೂರ ಅಭಿವೃದ್ಧಿ ಆತನ ನಾನಾತ್ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಬೆಳಗಡೆ ಎನ್ನ ಸಹಕಾರ ಯಾಪಾಗ್ಲವನ್ನೇ ಈ ಸಂಸ್ಥೆ ಗುಂಡುಕೊಂಡೊಂದು ನನ್ನ ರದ್ದು ಪಾತ್ರೆ ಶ್ರೀರಾಮ ಫ್ರೆಂಡ್ ಸರ್ಕಲ್ ಪುಟ್ಟುದು ಇನ್ನು 5ನೇ ವರ್ಷಗೂ ಮುಟ್ಟೊಂದುಂಡು ನಮ್ಮ ಜನಕಲು ಪುಟ್ಟಿನದ ಬಕ್ಕ ಬೆಳವಣಿಗೆ ಆಯೊಂದೆ ಬತ್ತಿಲಕ್ಕನೆ ನಮ್ಮ ಶಕ್ತಿ ಕುಗ್ಗೊಂದು ಬತ್ತದು 5 ವರ್ಷ ಆಣಗ ನಮ್ಮ ಶಕ್ತಿ ಆಯ್ನಾತ್ ಕುಗ್ಗುದು ಬೋಗುಂಡು ಆಂಡ ಒಂಜಿ ಸಂಘ ಸಂಸ್ಥೆ ಒಂಜಿ ಪುಟ್ಟುದು 5 ವರ್ಷ ದಿಂಜೋಡುಂದ ಆಂಡ ಅವು ಬಾರಿ ಮಲ್ಲ ಸಂಗತಿ ದಾಯಿಗೆ ಯಾಮ್ ಬಣ್ಪಾಯ ಬಣ್ಣದಾಂಡ ನಮ್ಮ ಪರಿಸರಡು ನಮ್ಮ ಗ್ರಾಮಡು ನಮ್ಮ ತಾಲೂಕುಡು ನಮ್ಮ ಜಿಲ್ಲೆಡು ಏತೋ ಸಂಘಟನೆಯಲ್ಲಿ ಪುಟ್ಟುದನ್ನ ನಮ್ಮ ತೂತ ಆಂಡ ಇಂದಟ್ಟು ಪುಟ್ಟುದಿನ್ನೆಟ್ಟು ಹೆಚ್ಚಿನ ಸಂಘಟನೆಯಲ್ಲಿ 1 ವರ್ಷನ 2 ವರ್ಷನ 3 ವರ್ಷನ 5 ವರ್ಷನ ಬದುಕದು ಆಯ್ನಾತ್ ಬೇಗ ಸೈತದ ಪೋತನಲ್ಲ ತೂತ ಆಂಡ ಇನಿ ಬೆರಳಣಿಕೆ ದಾತ್ ಸಂಘಟನೆ ನಮ್ಮ ಗ್ರಾಮಡು ಮಾತ್ರ ನಮ್ಮ ಜಿಲ್ಲೆಡು ಊರಿದು ಉಪ್ಪುನೆಟ್ಟು ಇನಿ 5ನೇ ವರ್ಷನು ಸಾಧಿಸಾಯಿನ ಒಂಜಿ ಮಲ್ಲ ಸಂಘಟನೆ ಪಂಡ ಶ್ರೀರಾಮ ಫ್ರೆಂಡ್ ಸರ್ಕಲ್ ಪಂಡದು ಬಾರಿ ಸಂತೋಷ ಪಂಪೆ ದಾಯಿಗ ಪಂಪೆ ಪಂಡ ಒಂಜಿ ಸಂಘಟನೆ ಪಂಡೆ ನಮ್ಮ ಪುಟ್ಟುನೆಡ್ದು ಬೊಕ್ಕ ಬಾಲಾದು ಪುಟ್ಟುದು ಬೆಳವಣಿಗೆ ಆಯೊಂದು ಬತ್ತಿಲಕ್ಕೆ ನಮ್ಮ ಶಕ್ತಿ ಒಂಜಿ 25-35 ವರ್ಷ ಕರ್ನೆಡ್ದು ಬೊಕ್ಕ ಶಕ್ತಿ ಕಡಿಮೆ ಒಂದು ಬರ್ಪುಂಡು ಬೊಕ್ಕ ಪ್ರಾಯದಿಂದ ಆಯ್ಲಕ್ಕನೆ ಆಯ್ನಾದ ಶಕ್ತಿ ಕಡಿಮೆ ಆದ ನಮ್ಮ ಪಿರ ಭೂಮಿಗೆ ಪುಟ್ಟುದನ ಭೂಮಿಗೆ ನಮ್ಮ ಪಿರ ಪೋಯರಲ್ಲ ಆಂಡ ಒಂಜಿ ನಮ್ಮ ಉಂಡು ಮಲ್ತಿನಂಜಿ ಒಂಜಿ ಸಂಘಟನೆ ಪ್ರಾಯ ಆಯೊಂದು ಬತ್ತಿಲಕ್ಕನೆ ಐಕ್ ಜೋಕುಲ ಪ್ರಾಯ ಬರೊಂದು ಪುಣಿ ದಯಪಂಡ ಜವಣಿಯನ್ನ ಪ್ರಾಯ ಐಕ್ ಪುರಲ ಬರೊಂದು ಪುಣಿ ಇನಿ 5 ವರ್ಷ ಸಾಧಿಸಾಂಡ ಈ ಸಂಘಟನೆ ಪಿರ ಆಯ್ನಾದ ಶಕ್ತಿಯಾದ ಜವಣಿಯಾದ ಈ ಸಮಾಜದ ದುಂಬುಂಡು ನನ್ನ 5 ವರ್ಷ ಹೋದು 100 ವರ್ಷ ಆಣಗ ಪಿರಲ ಇರುವ 22 ವರ್ಷದ ಜವಣತೆಗೆ ಬರೋಡುಂದಾಂಡ ಐಕಿ ಶಕ್ತಿ ತುಂಬೋಡ ಆಯ್ನಕಲು ಆ ಸಂಘಟನೆ ಒರಿಯೋಡುಂದಾಂಡ ಐಟ್ ಸಕ್ರಿಯವಾದ ಏರು ಕೆಲಸ ಕಾರ್ಯ ಮಲ್ಪೇರು ಏರು ಸಕ್ರಿಯವಾದ ಮೆಂಬರ್ ಆದುಲ್ಲೇರು ಏರು ಕಮಿಟಿಡ್ ಭಾರವಾಹಿ ಆದ ಕೆಲಸ ಮಲ್ತೊಂದುಲ್ಲೇರು ಅಕುಲು ಆಯ್ನಾತ್ ಸೇವೆನು ಮಲ್ಪನೇತರ ಮುಖಾಂತರ ಆ ಸಂಘಟನೆ ಒರಿಪೋಡವನ್ನ ಕೆಲಸ ಮಲ್ಪೋಡು ದಯಪಂಡ ಒಂಜಿ ಸಂಘಟನೆದ ಅಗತ್ಯ ಪ್ರತಿಯೊಂಜಿ ಕ್ಷೇತ್ರಡ್ಲ ಪ್ರತಿಯೊಂಜಿ ಗ್ರಾಮಡ್ಲ ಉಂಡು ದಯಪಂಡ ನಮ್ಮ ಪ್ರತಿಯೊಂಜಿ ಕಾರ್ಯಕ್ರಮ ಇತ್ತೆ ಜನಕಲು ಸರ್ಕಾರದ ಒಂಜಿ ಗ್ರಾಮ ಪಂಚಾಯತ್ತರ ಅಥವಾ ತಾಲೂಕು ಪಂಚಾಯತ್ತರ ಜಿಲ್ಲಾ ಪಂಚಾಯತ್ತರ ಅಥವಾ ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರದ ಕಾರ್ಯಕ್ರಮ ನಮ್ಮ ಬಯಸುವ ನಮ್ಮ ದುಂಬಾದ ಆ ಸರ್ಕಾರದ ಕಾರ್ಯಕ್ರಮ ಬಯಸಿನಡ್ದು ದುಂಬು ನಮ್ಮ ನಿರಕರಟು ಏರುಳ್ಳಿ ನಮ್ಮ ಪರಿಸರಟು ಏರುಳ್ಳಿ ನಮ್ಮ ಪರಿಸರಟು ಒಂಜಿ ಶ್ರೀರಾಮ ಫ್ರೆಂಡ್ ಸರ್ಕಲ್ ಲಗಂತ್ರ ಒಂಜಿ ಸಂಘಟನೆ ಇತ್ತಂದಾಂಡ ಐಟ್ 100 ಜನ ಜವಣಿರ ಸಂಘಟನೆ ಬೆನ್ಪುಂದಾಂಡ ಪರಿಸರಡು ಒಂಜಿ ಆರೋಗ್ಯ ದೃಷ್ಟಿಡ ಅತ ಶಿಕ್ಷಣದ ದೃಷ್ಟಿಡ ಬೇತೆ ದೃಷ್ಟಿಡ ಒಂಜಿ ಇಲ್ಲು ಕಟ್ಟರೆ ಬಂಗೈತಂದಾಂಡ್ಲ ನಮ್ಮ ಸಹಾಯ ಸಹಕಾರ ಮಲ್ತಂದಾಂಡ ಖಂಡಿತವಾದ ನಂಗೆ ವಾ ಸರ್ಕಾರದ ಆಶ್ರಯ ನಂಗೆ ಅಗತ್ಯ ಇಜ್ಜಿ ಅಂಚಿನ ಸಂಘಟನೆ ಅದು ಶ್ರೀರಾಮ ಫ್ರೆಂಡ್ ಸರ್ಕಲ್ ಸಂಘಟನೆ ದುಂಬು ಬರಡು ಪಂಡದ ದೇವರಡ ಯಾನ್ ನಟೊಂದುಲ್ಲೆ ಯಾನ್ ಈ ಸಂಘಟನೆದ ವಿಚಾರವಾದ ಪಾತ್ರ ನನ್ನ ಮಸ್ತ್ ವಿಚಾರ ಪಾತ್ರರಲ್ಲಿ ಯಾನ್ ಸಂಘಟನೆದ ಜವಣಿರ ಪಣಪುಣಿ ಒಂಜಿ ಪಾತ್ರ ಯಾನ್ ಪಂಡೆ ಸಂಘಟನೆ ಪುಟ್ಟುದು ನಮ್ಮ ಪಾಡ್ಪಾಯರ ಐನು ಸುಲಭ ಆಂಡ ಐನು ಬೆಳವಣಿಗೆ ಮತ್ತು ದುಂಬು ಕೊನೆಯರ ಬಾರಿ ಬಂಗೊಂಡು ಇನಿ 5 ವರ್ಷ ಆದ ಈ ಸಂಘಟನೆ ದುಂಬು ಪೋಡುಂದಾಂಡ
ಇತ್ತ ನಮ್ಮ ಹಿರಿಯಗಳು ಪಂಡೇರು ಮುಲ್ ಪಾತರ್ನಗ ಐನ ಸ್ಥಾಪನೆ ಮಲ್ಪನಾಗ ಇತ್ತಿನಗಳು ಇನಿ ಈ ವೇದಿಕೆ ಉಲ್ಲರಿ ಪಣದು ಆಂಡ ಈ ಸಂಘಟನೆ ಪ್ರಾರಂಭವಾದ ಇನಿ 5 ವರ್ಷ ಆನಗ ಈ ಸಂಘಟನೆ ಏರುಪುರ ಭಂಗ ಬೈದರು ಏರುಪುರ ಅಧ್ಯಕ್ಷರಾದ ಪದಾಧಿಕಾರಿಯಾದ ಮೆಂಬರ್ ಆದ ಇದಕ್ಕೆ ಏರುಪುರ ಭಂಗ ಬೈದಿನಗಳು ಇನಿ ಮರಣವಾದ ಭೂಮಿದ ಅಡಿಟು ಉಪ್ಪೇರು ಅಕ್ಕಲೇನೆ ಇನಿ ಈ ಸಂದರ್ಭಡು ನಮ್ಮ ಹೆಣ್ಣು ನಮ್ಮ ಕರ್ತವ್ಯ ಆದುಕೊಂಡು ದಾಯ ಬಂಡ ನಮ್ಮ ಇನಿ ಹೆಣ್ಣು ದಾಂಡ ಇನಿ ಸಂಘಟನೆ ಏರುಪುರ ಇತ್ತ ಬೇಲೆ ಮಲ್ತೊಂದುಲ್ಲೇರು ನನ್ನ ದುಂಬುಗೆ ಏರೆ ಬೇರೆ ಮಲ್ಪರು ನಿಖಿಲನ ಖಂಡಿತವಾದ ನಿಖಿಲನ ನಂತರದ ಪೀಳಿಗೆ ಈ ಸಂಘಟನೆ ಏರು ಉಪ್ಪೇರು ಅಕುಲ್ಲ ನಿಖಿಲನ ಈ ವೇದಿಕೆ ನಂತರವಾದ ನೆನಪು ಮಲ್ಪರು ಪಂಪಣ ನೆನಪಡು ನಮ್ಮ ಪ್ರತಿಯೊಂದು ಕಾರ್ಯಕ್ರಮ ಅಕ್ಲೇನೆ ದುಂಬು ದಿವ್ದು ಏಪ ಮಲ್ಪೋಣ ಅಪಗ ದೇವರು ಖಂಡಿತವಾದ ನಂಗೆ ಶಕ್ತಿ ಕೊಡ್ಪೇರು ಜನಕ್ಕುಲ್ಲ ನಮ್ಮ ಕಾರ್ಯಕ್ರಮ ಮೆಚ್ಚುವರಿಂದ ಈ ಸಂದರ್ಭ ಯಾನ್ ಪಂಪೆ ಇನಿ ಒಂಜಿ ವಿಚಾರಡು ನಂಗೆ ನಮ್ಮ ದೇಶದಕ್ಕೂ ನಂಗೆ ಭಾರಿ ಬೇಜಾರಡುಲ್ಲ ದಾದ ಬೇಜಾರು ಪಂಡ ನಮ್ಮ ದೇಶ ಜಗತ್ತಡು ರಡ್ಡನೆ ಜನಸಂಖ್ಯೆ ಇತ್ತಿನಂಚಿನ ದೇಶ ಚೈನಾ ದೇಶ ಪ್ರಥಮ ಅಂಡ ನಮ್ಮ ದೇಶ ಪ್ರಪಂಚಡು ರಡ್ಡನೆ ಜನಸಂಖ್ಯೆ ಉಪ್ಪನಂಚಿನ ದೇಶ ಆಂಡ ಇನಿ ಎಲ್ಲೆಲ್ಲಿಯ ಜನಸಂಖ್ಯೆ ಇತ್ತಿನ ದೇಶದಕ್ಕೂ ವರ್ಲ್ಡ್ ಲೆವೆಲ್ ನಮ್ಮ ಸ್ಪೋರ್ಟ್ಸ್ ಆನಗ ಕಾರ್ಯಕ್ರಮ ಆನಗ ಕ್ರೀಡೆದ ಬಗ್ಗೆ ಆನಗ ಆಯ್ನಾತ್ ಚಿನ್ನನ ಬೆಳ್ಳಿಯ ಕಂಚುವ ಪದಕ ಪಡೆನಗ ನಮ್ಮ ಈತ ಜನಸಂಖ್ಯೆ ಇತ್ತಿನಂಚಿನ ದೇಶ ಕನಿಷ್ಠ ಒಂಜ ರಡ್ಡ ಮೂಜ ಪದಕಕ್ಕೂ ನಮ್ಮ ಸೀಮಿತವಾದ ಪ್ರಪಂಚಡು ನಮ್ಮ ಉಲ್ಲಂದಾನಗ ನಮ್ಮ ದೇಶೋಡಿತ್ತಿನ ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ ಸ್ಥಳೀಯ ಸರ್ಕಾರನ ನಮ್ಮ ಕ್ರೀಡಾ ಪ್ರೇಮಿಗಳಿಗೆ ಕ್ರೀಡೆಗೆ ಏನು ಉತ್ಸಾಹಡುಲ್ಲರಿ ಅಕ್ಲಿಗೆ ಗೊರ್ಪಿಲ್ಲಕಂತಿನ ಶಕ್ತಿ ದಾಲ ಯಾರನ್ನು ಪಡೆದ ನಮ್ಮ ದೇಶದಕ್ಲಿಗೆ ನಮ್ಮ ಲೆಕ್ಕದಕ್ಲಿಗೆ ಭಾರಿ ಬೇಜಾರು ಭಾರಿ ಬೇಸರದ ಸಂಗತಿ ಇದಕ್ಕೆ ಬೋಡದು ನಮ್ಮ ಸರ್ಕಾರದ ವಿಷಯ ಕಾತಿನ ಇನ್ನು ನಮ್ಮ ವಕೀಲರು ಪಂಡೇರು ರವೀಂದ್ರಣ್ಣೆ ಪಂಡೇರು ದಾದ ಪಂಡ ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ 5 ವರ್ಷ ದುಂಬುಗು ಇನ್ನೆಟ್ ಇತ್ತಿನ ಜವಣಿಯರು ಅಪಗ ಕಬಡ್ಡಿಗೊಬ್ಬುದು ಈ ಜಿಲ್ಲೆಡೆ ಆಣಿ ಪುದರ ಕಣತೆರಂದಾಂಡ ಅಂಚಿನ 5 ಬೊಕ್ಕದ ಜವಣಿಯರಿಗೆ ಪುದರ ಕಂಡ್ರೆ ಕಣ ಒಂದಾಯರೆ ದಾಯಗೆ ಸಾಧ್ಯಾತಿಸಿ ಪಂಡದಾಂಡ ಇನಿತ ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ ದ ಜವಣಿಯರಿಗೆ ಶಕ್ತಿ ಕೊರಪನಂಚಿನ ಸರ್ಕಾರ ಇಜ್ಜಿ ಜನಗಳು ಇಜ್ಜಿ ಪರಿಸರ ಜನಗಳು ಇಜ್ಜಂದ ಇನಿ ಐಕ್ಕೆ ಪ್ರೋತ್ಸಾಹ ಕೊರಂದ ಇಜ್ಜಂದೇಟಿ ಇನ್ಯಾಕ್ಲಿಗೆ ಶಕ್ತಿ ಜಿ ಖಂಡಿತವಾದ ನಮ್ಮಂಚಿನಗಳು ಮಾತ್ರ ಬೆಂಬಲ ಕೊರಪನಂದಾಂಡ ಇನಿಕ್ಕಿಲ್ಲ ಶ್ರೀರಾಮ ಫ್ರೆಂಡ್ ಸರ್ಕಲ್ ದ ಪುದರ್ ಈ ಜಿಲ್ಲೆಡು ಮಾತ್ರ ರಾಜ್ಯಡು ಅವು ಬರಡಾಂಗ ಒಂಜಿ ಸಂಗತಿ ಆದು ಉಟ್ಪಡುತ್ತದೆ ಐಕ್ಯ ಪಂಪೆ ಖಂಡಿತವಾದ ಪಂಪೆ ನಿರಂತರವಾದ ಕ್ರೀಡೆಗೆ ನಮ್ಮ ಸಹಕಾರ ಮಲ್ಪಡು ದಾಯ ಪಂಡ ಕ್ರೀಡೆ ಪಂಪಣ ಖಾಲಿ ಗೊಬ್ಬನ ವಿಚಾರ ಮಾತ್ರ ನಮ್ಮ ಆರೋಗ್ಯದ ದೃಷ್ಟಿ ನಮ್ಮ ಕ್ರೀಡಾ ಸ್ಫೂರ್ತಿಯಾದ ಏಪೋಲ್ಲಣ ಅವಾಗ ನಮ್ಮ ಆರೋಗ್ಯವಂತ ಆದ್ಲ ಶಕ್ತಿ ಆಪ ಇನಿ ಕಬಡ್ಡಿದ ಬಗ್ಗೆ ಪಂಡೇರಿ ಕಬಡ್ಡಿ ಇನಿ ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರ ಮಟ್ಟದ ಪುದರದೇಶಿನ ಕ್ರೀಡೆ ಇನಿ ದೇಶಡು ನಮ್ಮ ಫಸ್ಟ್ಗೆ ಹಾಕಿಗೆ ಪ್ರಾಶಸ್ತ್ಯ ಕೊರೊಂದಿತ್ತ ಇತನ ಕ್ರಿಕೆಟ್ ದ ಪಿರಿಯಡ್ ನಮ್ಮ ದೇಶದ ಜವಣಿಯರು ಭಾರಿ ಬೆಂಬಲ ಕೊರೊಂದಿತ್ತ ಇನಿ ಮಾತಾಡಿದ್ರೆ ಜಾಸ್ತಿ ಆದ್ರೆ ಇನಿ ಕಬಡ್ಡಿ ಕ್ರೀಡೆಗೆ ನಮ್ಮ ದೇಶದ ಜನಕ್ಕೂ ಬೆಂಬಲ ಕೊರೊಂದಿಲ್ಲೇರು ದಾಯ ಪಂಡ ಕಬಡ್ಡಿ ಬಣ್ಣ ಕ್ರೀಡೆ ಇನಿ ನಮ್ಮ ಗ್ರಾಮ ಮಟ್ಟಡು ಮಾತ್ರ ಅಂತಾರಾಷ್ಟ್ರ ಮಟ್ಟಡು ಒರಿಯೋಡು ಪಂಪಿನ ಒಂಜಿ ಆಸೆ ಮಾತಾ ಕಬಡ್ಡಿ ಪ್ರೇಮಿಗಳ ಉಂಡು ಪಣದು ಈ ಸಂದರ್ಭ ಪಣಂದು ಇನಿ ನಿಖಲು ಇನ್ನೊಟ್ಟಿಗೆ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ನಿಖಿಲ ಶ್ರೀರಾಮ ಭಜನಾ ಮಂಡಲದೊಟ್ಟಿಗೆಲ್ಲ ನಿಖಲು ಸಂಯೋಜನೆ ಆದಿ ಅಕ್ಲೆಗಳ ಸಹಕಾರ ಮಲ್ತೊಂದುಲ್ಲರು ಯಾನ್ ನಿಕಟ ಪಂಪಯಾನೆ ನಮ್ಮ ದೈವ ಭಕ್ತಿದೊಟ್ಟಿಗೆ ನಿಖಲು ಕ್ರೀಡಾ ಶಕ್ತಿ ನಮ್ಮ ಮಾತಾ ವಿಚಾರಡ್ಲ ನಮ್ಮ ಒಟ್ಟಿಗೆ ಅದು ಮಾತಿರ್ಲ ನಮ್ಮ ಬೆಂಬಲಡು ಈ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ದ ಜವಣೇರು ದುಂಬತ್ ನಮ್ಮ ದುಂಬಗಲ ನಿಖಲ ಪುದರಿ ನಿಖಲ ಕೀರ್ತಿ ಈ ಉಳ್ಳಾಲ ಈ ಕೊಲ್ಯ ಈ ಸೋಮೇಶ್ವರ ಪರಿಸರ ಮಾತ್ರ ಒರಿಯಂದೆ ರಾಜ್ಯ ಮಟ್ಟಡು ನಿಖಲ ಪುದರಿ ದುಂಬಗೆ ಬರಡೆ ಪಂಡ ಪಾತರಿ ಸಂದರ್ಭ ಯಾನ್ ಪಣಂದು ಇಂಕ ಈ ವೇದಿಕೆ ಅವಕಾಶ ಮಲ್ತು ಕೊಡ್ತಿನ ಮಾತ್ಯ ಗಣ್ಯರಿಗಳ ಈ ಸಂಘ ಸಂಸ್ಥೆದ ಮಾತಾ ಪದಾಧಿಕಾರಿಗಳಿಗ ಕ್ರೀಡಾ ಪ್ರೇಮಿಗಳಿಗ ಸೊಲ್ಮೇಲನ ಸಲ್ಲಿಸುವ ಪಾತ್ರವನ್ನು ಶ್ರೀಯುತ ಕೃಷ್ಣ ಗಟ್ಟಿಯರಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಲ್ಲ ಅದು ಸೇವೆ ಸಂದ ಹೊಂದುಳ್ಳೇರು ಅರೆಗೆ ಶ್ರೀಯುತ ವೇಣುಗೋಪಾಲ್ ಅರೆನು ಎದ್ಕೊಂಡುಳ್ಳೇರು ಶ್ರೀಯುತ ವೇಣುಗೋಪಾಲ್ ಸೊಲ್ಮೇಲು ಅಂಚನೆ ನಾಲು ತಂಡೊಲಿತ್ತು ಒಂಜಿ ಶ್ರೀರಾಮ್ ಒಂಜಿ ನಿತ್ಯಾನಂದ ಒಂಜಿ ಸುಭಾಷ್ ಫ್ರೆಂಡ್ ಸರ್ಕಲ್ ಒಂಜಿ ವಿದ್ಯಾರಣ್ಯ ಇದು ಭಾರಿ ಜೋರುದ 4 ಟೀಮುಲು ಆ ಕಾಲದ ನಿತ್ಯಣ್ಣನ ಕಾಲದ 5 ಪಕ್ಕ ಬೇತೆ ಬೇತೆ ಟೀಮುಲು ಬುಲೆನ್ ನಿತ್ಯಣ್ಣೆ ಪಂಡ ಅಂಚಿನ ಒಂಜಿ ಕಬಡ್ಡಿ ಆಟಗಾರನು ಅಪಗ ಇತ್ತದ ತಂಡೋಡು ನಿತ್ಯಣ್ಣೆ ಇಜ್ಜೇರು ದಾಯ ಬಂದಾಂಡ ಅಂಚಿನ ಒಂಜಿ ಕಬಡ್ಡಿ ಆಟಗಾರಿ ಇತ್ತದ ಕಬಡ್ಡಿ ಆಟೋಡು ಇಜ್ಜೇರು 5 ಪಕ್ಕ 6 ಜೂನಿಯರ್ ಬತ್ತಿನಾರು ಅಮರ್ನಾಥ್ ರೈಕುಲ್ ಅಮರ್ನಾಥ್ ರೈಕುಲೇನು
ಪತ್ಯರಂತೆ ಕೆಲವು ತಂಡಗಳು ರೆಡಿ ಆವಂತು ತೊಕ್ಕೊಟ್ಟು ಇಂದು ಯಾನ್ ಕೆಬಿಯಾರ ಕೇಳಿನ ವಿಷಯ ಬಕ್ಕ ಕೆಲವೊಂದು ಆಟೋನು ತೂಯಿನ ವಿಷಯ ದಾಯ ಬಂದಾಂಡ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ಬರಿಯರ ಬಳ್ಳಿ ತೊಕ್ಕೊಟ್ಟುಗು ಒಂಜಿ ಮ್ಯಾಚ್ ಆಪ್ ನಡೆ ಭಕ್ತಿಗಿನ ಬಾರಿ ಎಡ್ಡೆ ಅಂತ ಕೆಲವರಿಗೆ ಸಂತೋಷ ಇತ್ತು ದಾಯ ಬಂದಾಂಡ ಆ ಟೀಮುದ ಕಾಂಬಿನೇಷನ್ ಅಂಚೆತ್ತು ಆ ಟೀಮುಡು ಒಂಜಿ 10 ಜನ ಆ ರೀತಿ ಸಟ್ ಆದಿತ್ತೆ ಇಡೀ ಜಿಲ್ಲೆಡು ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ಲಕ್ಕ ಒಂಜಿ ಟೀಮು ಬೇತೆ ಟೀಮು ಇಜ್ಜಾಡ್ ದಾಯ ಬಂದಾಂಡ ಐಟ್ ನಿತ್ಯಾಣ್ಣ ದುಪ್ಪು ಅಮರಣ್ಯ ದುಪ್ಪು ಅಂಚನೆ ಬೇರೆ ನಮ್ಮ ರವಿಯರ್ ನಿತ್ಯ ಕೆಲವರನ್ನ ಪುದಾರ್ ಬಂಡೇರಿ ಎಂಕ ಕೆಲವರನ್ನ ಪುದಾರ್ ಬರ್ಪುಜಿ ಐಟ್ ರಡ್ಡು ಜವಾಡೆ ಉಳ್ಳೇರು ಅರ್ನ ಜೋಕುಲು ಅಂಚೆ ಅದು ಅಕಲ್ ಪೂರ ಎಡೆಡ್ಡ ಪ್ಲೇಯರ್ ಗಂಗಾಧರ್ ಗಟ್ಟಿಲ ಒಂದ ನೆಟ್ ಗೊಬ್ಬುದನ ಗೊತ್ತುಂಡೆ ಗಂಗಾಧರ್ ಗಟ್ಟಿ ಅಕಲ್ ಮಾತ ಒಂಜಿ ಬಾರಿ ಸಾಲಿಡ್ ಟೀಮ್ ಆ ಟೀಮುನು ಒಂಜಿ ಸೋಪಾವುಡು ಪಂಪುನ ಒಂಜಿ ಛಲ ಮಾತಾ ಟೀಮ್ ದಕ್ಲೆಗಲೆ ಇತ್ತು ಅವೆಡ್ದಾಗ ಮಾತಾ ಟೀಮುಲ ಬುಳ್ಳೆ ಒಂದು ಬರ್ತದೆ ದಾಯ ಬಂದಾಂಡ ಶ್ರೀರಾಮುಗು ಒಂಜಿ ತಾಂಟುನ ಟೀಮ್ ಆವುಡು ಪಂಪುನ ಉದ್ದೇಶದ ಮಿತ್ತಿಡಿ ಈ ಒಂಜಿ ಟೀಮುಲು ಮಾತ ಬುಳೆಯರ ಸಾಧ್ಯ ಮಣ್ಣದ ಗೊಬ್ಬು ಅಪಗ ಮಣ್ಣದ ಗೊಬ್ಬುಡು ಆ ರೀತಿದ ಗೊಬ್ಬುನಗಲ ಒಂಜಿ 5 ಪೈಸದ ಕಾಸು ಅಕಲ ಕಿಸೆಟ್ ಇಜ್ಜಿಲ್ಲ ಅಕಲಿಗೆ ಕೊರ್ಜಿಲ್ಲ ಟೀಮುಗು ಸಮಯಗೂ ಸರಿಯಾದ ಕಾಂಡೆ 10 ಗಂಟೆಗೆ ಕಬಡ್ಡಿ ಸ್ಟಾರ್ಟ್ ಆದ ಬೈಯಾಗ 6 ಗಂಟೆದ ಉಲಾಯಿ ಕತ್ತಲೆ ಆಪುನೇರ್ ದುಂಬು ಈ ಒಂಜಿ ಮ್ಯಾಚ್ ಮುಗಿಯುನಂಚಿನ ಸಂದರ್ಭವನ್ನು ಮಾತ ಎಂಕಲು ತೂತ ಅಂಚೆ ಅದು ಪುನಗ ಇನಿ ಕಾಂಡೆ ಕೋಡೇರ್ ದಿಂಚಲ್ಲ ಮುಲ್ಪ ವ್ಯವಸ್ಥೆ ಮಲ್ತೊಂದುಲ್ಲೇರು ಸಮಯಗೂ ಸರಿಯಾದ ಟೀಮು ಬರ್ಪುಜಿ ಎಂಕಲ್ ಪಂಪುನಿ ಇತ್ತೆ ಮಾತಾ ತಂಡದ ಕನ್ನಡ ಸಮಯಗೂ ಸರಿಯಾದ ನಿಖಲೆ ಕಬಡ್ಡಿಗೆ ಬತ್ತದ ಹಾಜರಾಲೆ ದಾಯ ಬಂದಾಂಡ ಗೊಬ್ಬಾವ್ ನಕಲು ಇತ್ತೆ ಸುವರ್ಣ ಸಂಭ್ರಮದ ಕಬಡ್ಡಿ ವಾರಿತಿಡು ಪೋಡ್ತು ಬಂಡ 3 ಗಂಟೆಗೆ ಕಬಡ್ಡಿ ಸ್ಟಾರ್ಟ್ ಆವಡ್ತುಡು ನಿಖಲೆ ಇಂಚಿನ ಒಂಜಿ ಕಬಡ್ಡಿ ನಿಖಲೆ ಅಕಲೆಗೆ ಗೊಬ್ಬಾವ್ ನಕಲೆ ನನಾತ್ ಬರ್ಪಿನೋಡ್ಸ ನನಾತ್ ಗೊಬ್ಬೆರೆ ಅವಕಾಶ ಮಲ್ಪೆರೆ ನಿಖಲ್ ಮಲ್ತುಕೊರುಡು ಆಟಗಾರರು ದಾಯ ಬಂದಾಂಡ ಯಾನು ತೊಕ್ಕೊಟ್ಟು ಕಬಡ್ಡಿ ಮಲ್ತೊಂದುಲ್ಲ 2 ವರ್ಷಗೋರ ಕೋಟಿ ಚೆನ್ನೈ ಟ್ರಾಫಿ ಕಬಡ್ಡಿ ಮಲ್ತೊಂದುಲ್ಲ ಎಲ್ಲಂಜಿ ಡಿಸೆಂಬರ್ 30 ಕಬಡ್ಡಿ ಪಂದ್ಯಾಟ ಉಂಡು ಯಾನು ಗೊಬ್ಬುನಕಲ್ ಐತೆ ಬಂದ್ಬಿಡಿ 10 ಗಂಟೆಗೆ ಗೊಬ್ಬರ ಆಪುನಕಲ್ ಮಾತ್ರ ಬಲೆ ಗೊಬ್ಬರ ಆ ಒಂದಿನಕಲೆಗೆ ಅಲ್ಪ ಅವಕಾಶ ಇಜ್ಜಿ ದಾಯ ಬಂದಾಡ 10 ಗಂಟೆಗೆ ಎಣ್ಣ ಕಬಡ್ಡಿ ಅಲ್ಪ ಸ್ಟಾರ್ಟ್ ಮಲ್ಪ ಐಕೋಸ್ಕರ ನಿಖಿಲ ಈತೆ ವಿನಂತಿ ಇಂಚಿನ ಒಂಜಿ ಈತ ಮಲ್ಲ ಕಬಡ್ಡಿ ಪಂದ್ಯಾಟ ಮಲ್ಪನಗ ಕರ್ಣ ಸರ್ತಿಲ ಯಾನುಕಿಯ ಮುಲ್ಪ ಬಾರಿ ಬೇಜಾರ್ ಪಾತಿರ್ದಾರೆ ಮುಲ್ತ ವಾಲಂಟಿಯರ್ಸ್ ಮತ ದಾಯ ಬಂದಾಡ ಸಮಯಗೂ ಸರಿಯಾದ ಕಬಡ್ಡಿದ ಟೀಮುಲು ಬರ್ಪುಜ ಎಂಕ್ಲಿ ಈತ ಖರ್ಚು ಮಲ್ಪ ಈತ ಅತಿಥಿ ಗಣ್ಯರನ್ನು ಮಾತ ಲೆಪ್ಪುವ ಎಂಕ್ಲೆಗೆ ಒಂಜಿ ಈ ರೀತಿದ ವ್ಯವಸ್ಥೆನ ಆಟಗಾರರು ಕೊರ್ಪುಜೇರು ಪಣ್ಣಗ ನೆಕ್ ದಾದ ಅಂಡಲ ಈ ಸರ್ತಿ ನನಾತ್ ಗೌಜಿ ಮಲ್ದೆ ಅಂಡ ಇನಿ 17ನೇದ ಅಣ್ಣ ಟೀಮು ಬೈದಿನಿಂದ ಪಂಪುನಕ್ಕೆ ನಿಖಲು ಈ ಕಬಡ್ಡಿ ಮಾತೆರ್ಲ ಪಾಲ್ದೆ ತೊಳ್ಳೆ ಕಬಡ್ಡಿ ಸೋಲ ಆವಡು ಗೆಲ್ಲುವ ಆವಡು ಅವು ನಿಖಲ್ನ ಸೋಲ ಅಂಡ ಅವು ದುಂಬುಗು ನಿಖಲೆಗೆ ಒಂಜಿ ಛಲ ಪುಟ್ಟುಂಡು ಎಂಕಲು ದುಂಬುಗೊಂಜಿ ಟೀಮ್ ಆವಡು ಬಂಡದು ಇಂಚಿನ ಒಂಜಿ ಸುವರ್ಣ ಸಂಭ್ರಮದ ಆಚರಣೆಗೆ ಮಾತ ಎಡ್ಡೆ ರೀತಿಯ ಕಾರ್ಯಕ್ರಮ ಆದ ಮೂಡ್ದು ಬರಡು ಪಂಡದು ಎಣ್ಣರಡ್ಡು ಪಾತ್ರ ಸಂಘ ಸಂಸ್ಥೆಲು ಮಸ್ತ್ ಆತಂಡು ಆಂಡ ಯಾನು ತೂಯಿನ ಮಟ್ಟಿಡಿತ್ತ ರಡ್ಡು ಸಂಘ ಸಂಸ್ಥೆ ಮಾತ್ರ 50 ವರ್ಷದ ಒಂಜಿ ಮಿತ್ ಮುಲ್ಪ ಆ ಸಂಘ ಸಂಸ್ಥೆ ಉಂಡು ಅವು ಇತ್ತಿನೆಟ್ಟು ಒಂಜಿ ವಿದ್ಯಾರಣ್ಯ ಬೊಕ್ಕ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ಈ ರಡ್ಡು ಸಂಘ ಸಂಸ್ಥೆಗಳು ಬಾರಿ ಪರತಾದುಂಡು 5 ಪಕ್ಕದ ಇತ್ತ ಭಾಗದ ಉಪೇರ ಅವು ಅಲ್ಲ 5 ವರ್ಷ ಮಿತ್ ನೆಕ್ಕಿ ಆಡ ಈ ಸಂಘ ನೃತ್ಯಂಚಿನ ಒಂಜಿ ಉತ್ಸವ ಎಂಚಿನ ಬಂಡ ಒಗ್ಗಟ್ಟು ಶ್ರೀರಾಮನ ಪರಿಪೂರ್ಣವಾದಿ ಭಜನೆ ಮಲ್ಪನ ಮುಖಾಂತರ ಪರಿಪೂರ್ಣ ಶ್ರೀರಾಮನ ಅನುಗ್ರಹ ಉಂಡು ಪನೀರ ಬಾರಿ ಸಂತೋಷ ಬಿಡ ದಾಯ ಪಂಡ ದೇವರ ಭಯವೇ ಜ್ಞಾನದ ಆರಂಭ ಏರು ಗರಮಣ್ಣು ದೇವರನ ಒಂಜಿ ಭಯ ಉಂಡ ಹಾಗಾಗಿ ಜ್ಞಾನದ ಬರ್ಪುಡು ఒక 5 ಒಟ್ಟಿಗೆ ಒಂದೇ ಬಾಕಿ ತಗ್ಲಿಗೆ ಹಿರಿಯ ಗಿಡ ಮತ್ತು ಮರ್ಯಾದೆ ಕೊಡಿಯಲ್ಲ ಗೊತ್ತೊಪ್ಪುಡು ಸಮಾಜೋಡು ಎಂಚೆ ಒಪ್ಪೋಡು ನಮ್ಮ ನಡತೆ ಎಂಚೆ ಒಪ್ಪೋಡು ನಮ್ಮ ಮಾತ್ರೆಗಿಲ್ಲ ವಾರು ಪೊಡು ಪನ್ನೋಡು ನಾಡ ಇಂಚಿನ ಮಾತ್ರ ಸಂಘ ಸಂಸ್ಥೆಗಳು ಇತ್ತಿದ್ದು ಐಟಿ ಕೆಲಸ ಮಂತದ್ದು ಐತ ಅನುಭವ ಇತ್ತಿನ ಮಾತ್ರ ಅವು ಸಾಧ್ಯ ಅಂತ ಬನ್ನಿರ ಬಯಸುವೆ ಒಕ್ಕ ಬಾಕಿದ ಜನಗಳಿಗೆ ಕಷ್ಟ ಕೆಲವು ಸಿಕ್ಕಿದಗಳಿಗೆ
ಕೆಲವು ಬಡಪತ್ತಿನಗಳಿಗೆ ಇಂಚಿನಗಳಿಗೆ ಮತ್ತು ಸಹಾಯ ಮಾಡಿಬಿಟ್ಟು ಭಾರಿ ಹುಡುಗ ಈ ದಾನಿಯಾದಿ ಸಂಘ ಸಂಸ್ಥೆ ಉಂಡು ಬಂದಿದೆ ಅನ್ನೋ ಒಂದು ಅಭಿಪ್ರಾಯ. ಧಾರ್ಮಿಕದ ವಿಷಯವೇ ಮತ್ತೊಂದು ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ದಗಳು ರಾಮನ ಜಪ ಮತ್ತೊಂದು ಈ ಏರಿಯಾದ ಪರಿಸರದ ಪ್ರತಿ ಒಂದು ಇಲ್ಲಡೆ ಹೋದು ಅಪ್ಪ ಒಂದು ಎಕ್ಕ ಭಜನೆ ಮತ್ತೊಂದು ಜನಕಲಿನ ಬಗ್ಗೆ ಏನೇನು ತಿಳುವಳಿಕೆ ಬಂತದ್ದು ಭಜನೆ ಪಂಡಗಿಂಚಿನ ನಮ್ಮ ಸಂಸ್ಕೃತಿ ಪಂಪುಣಿಂಚಿನ ವಿಷಯ ಭಾರಿ ಪೊರ್ಲುಡೆ ಈ ಪರಿಸರಗಳು ಒಂದು ಪುದರ್ಗೆ ಕಲ್ತಿದೆ ಅವು ಇಲ್ಲಿ ಹುಟ್ಟಲ್ಲ ಶಾಶ್ವತ ನಡೆಸೋದಿರ್ತಾರೆ. ಕಾಲಕ್ರಮೇಣ ಜನಸಂಖ್ಯೆ ಇತ್ತದ ಜನಗಳಿಗೆ ಸಂಸ್ಕೃತ ಬಗ್ಗೆ ಒಂದು ಆತು ಇಷ್ಟ ಹಚ್ಚಿ ಆಚಾರ ವಿಷಯ ನಮ್ಮ ಒಣಪಣ ಬಗ್ಗೆ ಕುಳಿತದ ಜವಣಿ ಹೊಸ ನಮ್ಮನೆಗೆ ಹಾಕೊಂಡು ಬಳಿಯಾದೆ ಅಗ್ಲಗ್ಲ ಆಚಾರ ವಿಚಾರ ಮಾತಾಡೋದು ಹಿರಿಯಗಳಿಗೆ ಸಹಕಾರ ಕೊಪ್ಪಳ ಜನದಿಂದ ವಾಡಿಗೆ ಮುಂದೆ ಬಂತು. ಆಂಡ ವರ್ಷ ಪ್ರತಿ ಈ ಒಂದು 2 ದಿನ ತಮ್ಮ ಭಜನಾ ಕಾರ್ಯಕ್ರಮ ಬಂದದ್ದು ಈ ಉಳ್ಳಾಲ ಕ್ಷೇತ್ರವು ಒಂದು ಮಾದರಿಯಲ್ಲಿ ಆದರ್ಶವಾದ ಒಂದು ಭಜನಾ ಮಂದಿರ ಎಂದು ಪುನರಾವರ್ತನೆ ನನ್ನ ತಾಯಿ ಫಂಡ್ ಬಂದಾಗ ಭಜನೆ ಸ್ಟಾರ್ಟ್ ಮಾಡ್ತದೆ. ಭಜನೆ ದಿನ ಇಲ್ಲಿಲ್ಲಡೆ ಕೊಡೋದು ಇಲ್ಲದ ಸುತ್ತು ತುಳಸಿ ಬೆಟ್ಟದಲ್ಲಿ ಬರ್ಬೋದು ಅನ್ನಕಾಯಿ ಮಾಡ್ತದೆ ದೇವದೇವರನ್ನ ಮನಸ್ಸು ಆರಾಧನೆ ಮಾಡ್ತದೆ ಆಯ್ತು. ಒಟ್ಟಿಗೆ ಇಲ್ಲಿ ಆ ಭಜನದ ಕಾರ್ಯಕ್ರಮ ಮಂತ್ರದಿಂದ ಆ ಹಿರಿಯ ಕಲಿಗೆ ಒಂದು ಪ್ರೀತಿ ವಿಶ್ವಾಸ ಅಗ್ಲಿಗೊಬ್ಬ ಭಯ ಭಕ್ತಿ ಇತ್ತೆಲ್ಲ ಉಂಟು. ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ಗಳು ಭಾರಿ ಪೂರ್ಣದ ಕಾರ್ಯಕ್ರಮ ಮಾಡೋದು ಉಪಯೋಗ. ಆಂಡ ಈ ಕಬಡ್ಡಿ ಕೂಟ ಕಬಡ್ಡಿ 50ನೇ ವರ್ಷದ ಈ ಒಂದು ಸುವರ್ಣ ಮಹೋತ್ಸವದ ಸಂದರ್ಭಗಳು ನಾನು ಒಂದು ವಿಷಯ ಬಂದ ಭಾರಿ ಸಂತೋಷ ಆಗೋದು. ಇನ್ನು ಪ್ರತಿ ಊರುಳ್ಳ ಪ್ರತಿ ಗ್ರಾಮ ಉಳ್ಳ ಈ ಕಬಡ್ಡಿ ಪಂದ್ಯಾಟ ಭಾರಿ ಒಂದು ಆರೋಗ್ಯದಾಯಕ ಒಂದು ಕ್ರೀಡೆ. ಅದೇ ಕಡೆ ನಮ್ಮ ಭಗವಂತಾಸ್ ಪಂಡ್ಲಗಣೆ ಈ ಟೀಮುಗಳು ಎಲ್ಲ ಚಾಲಕರು ಹೈಸ್ಕೂಲ್ ಮತ್ತು ಪಣಗ ಟೀಮುಡು ಗಂಗಾಧರ ಗಂಟೆ ಬಣ್ಣಗಿದ್ದ ನೆನಪುತ್ತಾರೆ ಎಂಗಳು ಮಾತ್ರ ಒಂದು ಟೀಮುಡು ಆಟ ಮಾಡ್ಕೋಬೋದು ಮುರ್ಪಣೆ ಅವಳು ಈ ಗ್ರೌಂಡ್ ಬರ್ತಿಲ್ಲ ಆ ಮೇಟಿ ಗ್ರೌಂಡ್ ಬಂದು ಬಂದಿತ್ತ. ಆ ಒಂದು ಟೈಮುಗಳು ಕ್ರೀಡೆಗೆ ಪ್ರೋತ್ಸಾಹ ಇರ್ತದೆ ಇದ್ದವು ಅಂತಾರಾಷ್ಟ್ರೀಯ ಮಕ್ಕಳು ಆ ಪ್ರೋತ್ಸಾಹ ಜಾಸ್ತಿ ಆಗ್ಬೋದು. ಇನ್ನು ಭಾರತ ದೇಶವೇ ಈ ಕಬಡ್ಡಿಗೆ ಹೆಚ್ಚು ಪ್ರೋತ್ಸಾಹ ಬಂದಾಗ ನಮ್ಮ ಒಂದು ಮಹಿಳೆ ಭಾರತದ ಮಹಿಳೆ ಮಮತಾ ಪೂಜಾರಿ ಒಂದು ಪೊಣ್ಣು ಅಂತಾರಾಷ್ಟ್ರೀಯ ಮಟ್ಟ ಕಬಡ್ಡಿಗೆ ಹೋದದು ಇಲ್ಲಿ ನಮ್ಮ ಭಾರತದ ಪುದರ್ಗಂತ ಒಂದು ವಿಶೇಷ. ಅದೇ ರೀತಿ ಇಲ್ಲಿ ನಮ್ಮ ಕೈತದ ಪರಿಸರದ ದೋಸ್ತಿನ ಒಂದು ಮಗೆ ಸಚಿನ್ ಆಜ್ ಅವರೆಲ್ಲ ಏನು ಟೀಮುಗಳು ಬಂದುಳ್ಳೇರಿ ಪಂಡಗ ಈ ಶ್ರೀರಾಮ ಪರಿಸರದಲ್ಲಿ ಅಂತ ಆಯಾ ಪುದರ್ ಪಂಡ ಬಂದಾಗ ಅಕ್ಕಳು ಈ ಟೀಮುಗಳು ಕಬ್ಬುದು ಇಲ್ಲಿ ಪರಿಸರದ ಪ್ರತಿ ಒಂದು ಜನಗಳಿಗೆಲ್ಲ ಒಂದು ಸಹಾಯ ಸಹಕಾರ ಬಂದದ ವ್ಯಕ್ತಿ ಜವಣಿ ಆ ಟೀಮುಗಳ ಪೂರ್ಣ ಟೀಮುಗಳ ಹುಡುಗಿ ಕಬ್ಬುದಲ್ಲಿ ಭಾರಿ ಸಂತೋಷ ವಿಷಯ. ಅಂಜನೆ ನಿಖುಲ್ಲ ಹೆಚ್ಚಿನ ಪ್ರೋತ್ಸಾಹ ಎದುರು ಇತ್ಯಾದ ಜವಳಿಗಳಿಗೆ ಕೊಂಚ ಆಸಕ್ತಿ ಬರಲು ಈ ಕೀಟದ ಬಗ್ಗೆ ಪ್ರತಿಭಟನೆಗಳ ಬಗ್ಗೆ ಆಗಲಿ ಮನವರಿಕೆ ಮತ್ತು ನಮ್ಮಲ್ಲ ಶ್ರೀರಾಮಚಂದ್ರ ಜವಳಿ ಇತ್ಯದಿಂದ ಒಳ್ಳೆ ಬಾರಿ ಪೊಲ್ಲದ ಕೆಲಸ ಕಾರ್ಯಕ್ರಮ ಅಂದ್ರೆ ಪ್ರತಿ ಬಗ್ಗೆ ಎಲ್ಲ ತಗೊಂಡಿಲ್ಲ ಎಂಗಳು ಎಲ್ಲೇ ಪೂರ್ಣದಿದ್ದೆ ಮುಟ್ಲ ಏತು ವರ್ಷದ್ದು ಆಚಾರ ವಿಚಾರಗಳು ದಾಗೆ ಸಂಸ್ಕೃತಿ ಉಳಿಸುವುದು ಬೈದ ಸಂಸ್ಥೆ ಬಂದಾಗ ಶ್ರೀರಾಮ ಸರ್ಕಾರ. ಆದರೆ ಸುಮಾರು ಒಂದು 30-35 ವರ್ಷದಲ್ಲಿ ಆ ಟೀಮ್ಗಳ ಒಂದೊಂದೇ ಕ್ಲೋಸ್ ಅದು ಬಂದದು. ಬಹುಶಃ ಅದು ಟಿ ವಿ ಬಂತು ಕಾಣ್ತದೆ. ಟಿ ವಿ ಬಂದ ನಂತರ ಈ ಕಬಡ್ಡಿಯ ವ್ಯಾಮೋಹ ಕಡಿಮೆ ಆಯಿತಾ, ಅದರೊಟ್ಟಿಗೆ ಕ್ರಿಕೆಟ್ ಲೈವ್ ಆಗಿ ನೋಡಲಿಕ್ಕೆ ಸಿಕ್ಕಿದ ಕಾರಣ ನಾವು ಮೊದಲೆಲ್ಲ ರೇಡಿಯೋದಲ್ಲಿ ಕೇಳ್ತಾ ಇದ್ದೆವು ಈ ಕ್ರಿಕೆಟ್ ಆಟದ ಕುರಿತು. ಅದು ಸರಿ ಅರ್ಥ ಆಗ್ತಿರಲಿಲ್ಲ ಈ ಡ್ರೈವ್ಗಳೆಲ್ಲ. ಲೈವ್ ಬಂದ ನಂತರ ಎಲ್ಲ ಸರಿ ಅರ್ಥ ಆಗಿ ಮತ್ತೆ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರಬ್ಬರ್ ಬಾಲ್ ಕ್ರಿಕೆಟ್ ಪ್ರಾರಂಭ ಆಯಿತು ಕಾಣ್ತದೆ. ತುಂಬ ಅದಕ್ಕೆ ಪ್ರೋತ್ಸಾಹ ಸಿಕ್ಕಿದ್ದು ಕಾಣ್ತದೆ. ಹೇಗಿರಲಿ, ಈಗ ಪುನಃ ಕಬಡ್ಡಿ ಅದರ ವೈಭವದ ತುದಿಗೆ ಹೋಗ್ತಾ ಇದೆ ಪ್ರೋ ಕಬಡ್ಡಿ ದಿಸೆಯಿಂದಾಗಿ. ಈ ಕಬಡ್ಡಿ ನಿಜವಾಗಿ ಒಂದು ರಾಜ ಆಟ. ಅದು 100ಕ್ಕೆ 100 ಭಾರತೀಯ ಆಟ. ಅದರಲ್ಲಿ ಒಂದು ಈಗ ಕೆಲವರು ಹೇಳ್ತಾರೆ, ತಜ್ಞರು ಹೇಳ್ತಾರೆ, ಕಬಡ್ಡಿಯ ಒಂದು ವಿಶೇಷತೆ ಅಂತ ಹೇಳಿದ್ರೆ ಆಟಗಾರರು 2 ಟೀಮ್ನವರು ಕೂಡ ಪರಸ್ಪರ ಮೈ ಮುಟ್ಟಿ ಆಡ್ತಾರೆ. ಅವರು ಈ ಮೈ ಮುಟ್ಟಿ ಆಡುವ ಆಟ ಮೈ ಮುಟ್ಟದೆ ಆಡುವ ಆಟಕ್ಕಿಂತ ಎಷ್ಟೋ ಪಾಲು ಒಳ್ಳೆಯದು. ಈಗ ಉದಾಹರಣೆ ಕಬಡ್ಡಿಯಲ್ಲಿ, ಕ್ರಿಕೆಟಲ್ಲಿ ಮೈ ಮುಟ್ಲಿಕ್ಕೆ ಇಲ್ಲ, ಆದರೆ ಕಬಡ್ಡಿಯಲ್ಲಿ ಮೈ ಮುಟ್ಟಿ ಆಡ್ತಾರೆ. ಈಗ 2 ಟೀಮ್ನವರು ರೈಡರ್ ರೈಡ್ ಮಾಡ್ತಾ ಹೋಗುವಾಗ ಇವರು ಡಿಫೆಂಡರ್ಸ್ ಅವ್ರನ್ನ ಹಿಡಿಯಲಿಕ್ಕೆ ಟ್ರೈ ಮಾಡ್ತಾರೆ.
ಆಗ ಅವರು ಅದು ಪರಸ್ಪರ ಮೈ ತಾಗ್ತದೆ. ಆಗ ಆಡುವಾಗ ಎರಡು ವಿರುದ್ಧ ಟೀಮ್ ಆದರೂ ಕೂಡ ನಂತರ ಅವರಲ್ಲಿ ಒಂದು ರೀತಿಯ ಏನು ಹೇಳ್ತೇವೆ ನಾವು, ಒಂದು ರೀತಿಯ ಪ್ರೀತಿ ಬೆಳೀತದೆ ಆಟಗಾರರಲ್ಲಿ, ಎರಡು ಕಡೆಯವರಲ್ಲಿ ಕೂಡ. ಇಂಥ ಒಂದು ಸುಂದರವಾದ ಆಟ ಕಬಡ್ಡಿ. ಕಬಡ್ಡಿಯಲ್ಲಿ ಶಕ್ತಿ ಬೇಕು. ನೀವು ಕಬಡ್ಡಿ ಆಟಗಾರ ನೋಡಿ, ಈಗ ಪ್ರೋ ಕಬಡ್ಡಿ ಆಟಗಾರ ನೋಡಿ, ಎಲ್ಲರೂ ಒಳ್ಳೆ ಗುಂಡಾಗಿ ಒಳ್ಳೆ ಪುಷ್ಟರು. ಎಲ್ಲ ಈ ದೇವಾಡಿಗರಾಗಲಿ, ಅನಂತರ ತುಂಬ ಜನ ಪ್ಲೇಯರ್ಸ್ ಇದ್ದಾರೆ, ನಮಗೆ ಹೆಸರು ಹೌದು, ಸುದೇಶ್, ಹೌದು, ಎಷ್ಟು ಜನ ಇದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಇದ್ದಾರೆ ತುಂಬ ಜನ. ಎಲ್ಲ ಒಳ್ಳೆ ಶರೀರ ಅವ್ರದ್ದು ಈ ಆಟಗಾರರಿಂದೆಲ್ಲ. ಈ ಕಬಡ್ಡಿ ಆಟ ಆಡಿದವ ಖಂಡಿತ ಈ ಅವನ ದುರಭ್ಯಾಸ ಬೆಳೆಸಿಕೊಳ್ಳುವುದಿಲ್ಲ. ಯಾಕಂದ್ರೆ ಅವನಿಗೆ ತನ್ನ ಶರೀರವನ್ನು ಉಳಿಸಿಕೊಳ್ಬೇಕಂತ ಒಂದು ಹಠ ಇರ್ತದೆ. ಒಳ್ಳೆ ದಷ್ಟಪುಷ್ಟನಾಗಿರ್ತಾನೆ. ಆದ ಕಾರಣ ಅವರಲ್ಲಿ ಈ ಡ್ರಗ್ಸ್ ಅಂಥದ್ದೆಲ್ಲ ಅವರು ಸಾಮಾನ್ಯವಾಗಿ ಕಬಡ್ಡಿ ಆಟಗಾರರು ಅಂಥದಕ್ಕೆ ಹೋಗ್ಲಿಕ್ಕಿಲ್ಲ. ಅದರ ದೃಷ್ಟಿಯಿಂದ ನೋಡಿದ್ರು ಕೂಡ ಕಬಡ್ಡಿ ಒಳ್ಳೆಯ ಆಟ. ಇನ್ನು ಕಬಡ್ಡಿ ಶಕ್ತಿ ಮಾತ್ರ ಅಲ್ಲ, ಅದಕ್ಕೆ ಯುಕ್ತಿ ಕೂಡ ಬೇಕು, ಒಂದು ಅಲರ್ಟ್ನೆಸ್, ಒಂದು ಪ್ರೆಸೆನ್ಸ್ ಆಫ್ ಮೈಂಡ್ ಅಂತ ಹೇಳ್ತೇವಲ್ಲ, ಅದು ಬೇಕು. ಈಗ ರೈಡ್ ಮಾಡ್ತಾನೆ, ರೈಡ್ ಮಾಡುವಾಗ ಅವ ಎಲ್ಲಿ ಮುಟ್ತಾನೆ ಈ ಡಿಫೆಂಡರ್ಸ್ ಅನ್ನು ಹೇಳಿಕ್ಕೆ ಬರುವುದಿಲ್ಲ. ಅವ ಒಂದ ಕಡೆಯಲ್ಲಿ ನೋಡಿ ಇನ್ನೊಬ್ಬನ ಮುಟ್ಬೋದು, ಆ ತಲೆ ಮುಟ್ಬೋದು, ಭುಜ ಮುಟ್ಬೋದು, ಕಾಲು ಮುಟ್ಬೋದು, ಅವನ ಕೈಯಲ್ಲಿ ಕಾಲಲ್ಲಿ ಎಲ್ಲ ಆಡ್ತಾನೆ. ಎಷ್ಟು ಅಲರ್ಟ್ ಆಗಿರ್ಬೇಕಂತ ಹೇಳಿದ್ರೆ ಈ ಡಿಫೆಂಡರ್ಸು, ಇಲ್ಲದ್ರೆ ಅವ್ರು ಔಟ್ ಆಗಿ ಹೋಗುವ ಸಂಭವ. ಆ ಕ್ಯಾಚರ್ಸ್ ಕೂಡ ನೋಡಿ, ಅವರು ಯಾವ ಥರದಲ್ಲ, ಈಗ ಟೆಕ್ನಿಕ್ಸ್ ಅದ್ಭುತವಾಗಿದೆ ಕಬಡ್ಡಿ ಆಟದ ಟೆಕ್ನಿಕ್ಸ್. ನಾನು ನೋಡ್ತಾ ಇದ್ದೇನೆ ಟಿವಿಯಲ್ಲಿ. ಕಾಲು ಇದು ಆಂಕ್ಲಲ್ಲಿ ಹಿಡಿಯುವುದು, ಈ ಮೊಣಗಂಟಲ್ಲಿ ಹಿಡಿಯುವುದು, ಎರಡು ಇದರಲ್ಲಿ ಹಿಡಿಯುವುದು ಮೊದಲಿತ್ತು. ಅದು ಈಗ ಅದರಲ್ಲಿ ಸುಧಾರಿಸಿದೆ ತುಂಬ. ಮತ್ತೆ ಆ ಬಲೆ ಹಾಕಿ ಹಿಡಿಯುವುದು, ದೂಡಿ ಹೊರಗೆ ಔಟ್ ಇದು ಮಾಡೋದು, ಎಷ್ಟೆಲ್ಲ ಚಂದದ ಆಟ ನೋಡಿ ಈ ಕಬಡ್ಡಿ. ಇನ್ನು ಕಬಡ್ಡಿಯಲ್ಲಿ ಈಗ ತುಂಬ ಇದು ಪ್ರೋ ಕಬಡ್ಡಿ ಬಂದ ನಂತರ ಕಬಡ್ಡಿ ತುಂಬ ಜನಪ್ರಿಯವಾಗಿದೆ ಮತ್ತು ಸಾಕಷ್ಟು ಹಣ ಸಂಪಾದಿಸಬೇಕಾಗ್ತದೆ. ಅಡ್ವರ್ಟೈಸ್ಮೆಂಟಿಗೆ ಕೂಡ ಅದು ಅವರಿಗೆ ಅವಕಾಶ. ಕ್ರಿಕೆಟ್ ಪ್ಲೇಯರ್ ಇದ್ದಾಗೆ ಈ ಕಬಡ್ಡಿಯವರಿಗೆ ಕೂಡ ಚಾನ್ಸಸ್ ಇದೆ. ಸ್ಟಾರ್ ಪ್ಲೇಯರ್ಸ್ಗಳ ಈಗ ಎಷ್ಟು ಜನ ಇದ್ದಾರೆ, ತುಂಬ ಪ್ರಚಾರ ಇದೆ ಅವರಿಗೆ. ಆದ ಕಾರಣ ನಾನು ಹೇಳುವುದು, ಇವತ್ತು ಎಷ್ಟು 15 ಟೀಮ್ ಇದರಲ್ಲಿ ಒಂದು ಕೆಲವರಾದರೂ ಕೂಡ ಸ್ಟೇಟ್ ಲೆವೆಲಲ್ಲಿ ಅಥವಾ ಪ್ರೋ ಕಬಡ್ಡಿಯಲ್ಲಿ ಅಥವಾ ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಸೆಲೆಕ್ಟ್ ಆಗಿ, ಹಾಗೆ ಆದರೆ ನಮ್ಮ ಶ್ರೀರಾಮ್ ಫ್ರೆಂಡ್ಸ್ ಸರ್ಕಲ್ ಅವರು ಇಷ್ಟು ತೊಂದರೆ ತಗೊಂಡು ಇಷ್ಟು ಕಷ್ಟಪಟ್ಟು ಈ ಒಂದು ಪಂದ್ಯವನ್ನು ಆರ್ಗನೈಸ್ ಮಾಡಿದ್ದಕ್ಕೆ ಸಾರ್ಥಕ ಆಗ್ತದೆ ಅಂತ ಹೇಳಿಕೊಂಡು ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಮೊದಲಿಗೆ ಪ್ರವೇಶವನ್ನ ಕೊಡಬೇಕಾಗಿದೆ, ಆ ಬಳಿಕ ಧನ್ಯವಾದ, ಬಳಿಕ ಕ್ರೀಡಾಂಗಣದ ಉದ್ಘಾಟನೆ. ಈ ರೀತಿ ಈ ಕಾರ್ಯಕ್ರಮವನ್ನು ಮುಂದುವರಿಸಿದರೆ ನಿರೂಪಕರಲ್ಲಿ ವಿನಂತಿಯನ್ನು ಮಾಡುವ ಮೂಲಕ ಇದೀಗ ಬಂಧುಗಳ 50ನೇ ವರ್ಷಾಚರಣೆಯನ್ನು ಆಚರಿಸುವಂತಹ ಈ ಪ್ರದೇಶದ ಅತ್ಯಂತ ಅನುಭವ ಉಳ್ಳಂತಹ ಸಂಸ್ಥೆ ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಕೊಲ್ಯ ಈ ವರ್ಷದ ವೈವಿಧ್ಯಮಯ ಕಾರ್ಯಕ್ರಮದಲ್ಲಿ ಮಣ್ಣಿನ ಆಟ, ಆಧುನಿಕ ಕಬಡ್ಡಿಗೆ ನಾವು ಬದಲಾವಣೆಯನ್ನು ಮಾಡಿ ಮ್ಯಾಟ್ ಅಲ್ಲಿ, ಸಿಂಥೆಟಿಕ್ ಮ್ಯಾಟ್ ಅಲ್ಲಿ ಹಮ್ಮಿಕೊಂಡಂತಹ ಈ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕಬಡ್ಡಿ ಸ್ಪರ್ಧೆಗೆ ಮೊದಲ ಅನಧಿಕೃತ ಸ್ಪರ್ಧೆ ಅಂದರೆ ಪ್ರದರ್ಶನ ಸ್ಪರ್ಧೆಗಾಗಿ ಮೊದಲ ತಂಡ ಇದೀಗ ನಿಮ್ಮ ಮುಂದೆ ಸುರಭಿ ಉಳ್ಳಾಳ್ಬಾಯಿ. ಜೊತೆಯಲ್ಲಿ ಅಮೇಚರ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರರ ಸಾಲು ಸುರಭಿ ಉಳ್ಳಾಳಬೈಲ್ ವಿರುದ್ಧ ಪ್ರದರ್ಶನ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ಬಂದಿರತಕ್ಕಂತಹ ಮತ್ತೊಂದು ತಂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಕಬಡ್ಡಿಯಲ್ಲಿ ಸದ್ದು ಮಾಡುತ್ತಾ ಇರತಕ್ಕಂತಹ ಯುವಕರ ತಂಡ ಆಜಾದ್ ಕಿನ್ಯಾ. ವರ್ಷಕ್ಕೆ ಇನಿ ಆಯೋಜನೆ ಮಂತಿನಂಚಿನ ಈ ಕಬಡ್ಡಿ ಪಂದ್ಯಾಟದ ಸಮಾರಂಭ ಬೈದಿನಂಚಿನ ಅತಿಥಿನಗಳಿಗೆ ಧನ್ಯವಾದ ಸಮರ್ಪಣೆ ಮಾಡಿದ ಕಾರ್ಯಕ್ರಮದ ಪ್ರಥಮವಾದಿಯನ್ನೇ
ಈ ಫ್ರೆಂಡ್ ಸರ್ಕಲ್ನೇ 1928 ಇಸವಿಡೆ ಶ್ರೀಯುತ ದಿವಂಗತ ಪದ್ಮನಾಭ ಪಿಲಾರ್ ಅಂಚನೆ ಹರ್ನ ಸಹಯೋಗಗಳು ಮಸ್ತ್ ಹಿರಿಯಗಳು ಮಾಡ್ತಾ ಇದ್ದಾರೆ. ಅಂಚನೆ ನವೆಂಕಲ ಕನೀರ್ ತೋಟದ ಯಾದವೇರಿ ಅಂಚನೆ ಪ್ರಭಾಕರ್ ಸೋಮೇಶ್ವರ ಪೊಲೀಸ್ ಆದಿತ್ಯನಾರೆ ಅಂಚನೆ ಮಾಧವ ಸೋಮೇಶ್ವರ್ ಕೆಲವರು ಮಾತ್ರ ಸಹಕಾರದ ಈ ಕ್ಲಬ್ ಪ್ರಾರಂಭ ಮಾಡಿ ಈ ಕ್ಲಬ್ ಪ್ರಾರಂಭ ಆದ ಇನ್ನು 5ನೇ ವರ್ಷದ ಒಂಜಿ ಕಬಡ್ಡಿ ಪಂದ್ಯಾಟ ಮನ್ಪುಡು ಪಂಪುಂಚಿನ ಯುವಕರನ್ನ ಒಂಜಿ ಪ್ರೋತ್ಸಾಹವು ಈ ಕಬಡ್ಡಿ ಪಂದ್ಯಾಟವನ್ನು ಆಯೋಜನೆ ಮಂತ ಈ ಕಬಡ್ಡಿ ಪಂದ್ಯಾಟಡು ಇನ್ನೀತ ಅಧ್ಯಕ್ಷ ಸ್ಥಾನ ವಹಿಸುವಂಚಿನ ನಮ್ಮ ಊರುದಾರೆ ಐನ ಎಂಕಲ್ನ ಮಾಸ್ಟರ್ ಆದಿತ್ತಿದ್ರೆ ನಮ್ಮ ಪರಿಸರ ಗೌರವಿಸಿಕೊಂಡು ಎಂಕಲು ವಿನಂತಿ ಬಂತು. ಪದಾಧಿಕಾರಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾರೆ. ಇದೀಗ ಕ್ರೀಡಾಂಗಣದ ಉದ್ಘಾಟನೆ. ಭಾಗದಲ್ಲಿ ಲೈನ್ ಆಗಿ ನಿಂತ್ಕೊಳ್ಬೇಕು. ಇದೀಗ ಶುಭ ಕಾಮನೆಗಳು. ಮೊದಲಿಗೆ ಆಜಾದ್ ಕಿನ್ಯ ಇಸ್ಮಾಯಿಲ್ ನಿಂದ ಆರಂಭಗೊಂಡಂತಹ ಆಟಗಾರರ ಆ ಒಂದು ಸಾಲನ್ನ ಪರಿಚಯ ಮಾಡ್ತಾ ಇದ್ದಾರೆ ನಮ್ಮ ಪ್ರಮುಖ ಅತಿಥಿ ಬಣ. ಆಜಾದ್ ಕಿನ್ಯ ತಂಡಕ್ಕೆ ಶುಭ ಕಾಮನೆಗಳು. ತದ ಬಳಿಕ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ತೀರ್ಪುಗಾರರ ಬಣ ರಾಧಾಕೃಷ್ಣ ನಮ್ಮ ಅತಿಥಿ ಬಣ. ಶ್ರೀರಾಮ ಫ್ರೆಂಡ್ಸ್ ಸರ್ಕಲ್ ಶ್ರೀರಾಮ ಭಜನಾ ಮಂದಿರ 68 ವರ್ಷಗಳನ್ನ ಪೂರ್ಣಗೊಳಿಸಿದ್ರೆ ನಮ್ಮ ಫ್ರೆಂಡ್ಸ್ ಸರ್ಕಲ್ 50 ವರ್ಷಗಳನ್ನ ಪೂರ್ಣಗೊಳಿಸ್ತಾ ಇದ್ದಾವೆ. ಜೊತೆಯಲ್ಲಿ ಮಹಿಳಾ ಸಂಘ 10 ವರ್ಷಗಳು. ಅಂದ್ರೆ ಈ ಪ್ರದೇಶದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಅದ್ಭುತವಾದಂತಹ ಸೇವೆಗಳನ್ನ ಸ್ವಾತಂತ್ರ್ಯಾನಂತರ ಆರಂಭಗೊಂಡು ಸಕ್ರಿಯವಾಗಿ ತಮ್ಮನ್ನ ತೊಡಗಿಸಿಕೊಂಡಂತಹ ಈ ಪ್ರದೇಶದ ಹೆಮ್ಮೆಯ ನಲ್ಮೆಯ ಸಂಸ್ಥೆ ಇದೀಗ ತಮ್ಮ ಸಂಭ್ರಮ ಆಚರಣೆಯಲ್ಲಿ. ಇನ್ನು ಮುಂದೆ ಪರಿಚಯದ ಬಳಿಕ ಅತಿಥಿಗಳು ಈ ಭಾಗದಲ್ಲಿ ಸಾಲಾಗಿ ನಿಂತ್ಕೊಳ್ಬೇಕು. ಬಂಧುಗಳ, ಇದು ವಿಶೇಷವಾದ ಸಮಯ. ಆದಿತ್ಯವಾರದ ಸಾಯಂ ವೇಳೆಯಲ್ಲಿ ಸೂರ್ಯನು ಪಶ್ಚಿಮದಲ್ಲಿ ಮುಳುಗುವ ಈ ವೇಳೆಯಲ್ಲಿ ನಾವೆಲ್ಲ ಕಬಡ್ಡಿ ಸ್ಪರ್ಧೆಗಾಗಿ ಕಾತರದಿಂದ ಕಾಯ್ತಾ ಇರತಕ್ಕಂಥ ವೇಳೆಯಲ್ಲಿ ಹೊನಲು ಬೆಳಕಿನಲ್ಲಿ ಬಣ್ಣ ಬಣ್ಣಗಳ ಬೆಳಕಿನೊಂದಿಗೆ ಈ ಪ್ರದೇಶದಲ್ಲಿ ಕಂಡಂತಹ ಅದ್ಧೂರಿಯ ಕಬಡ್ಡಿ ಸ್ಪರ್ಧೆಯನ್ನ ಆಯೋಜನೆ ಮಾಡಿಕೊಂಡು ಈ ಕಾರ್ಯಕ್ರಮ ಯಶಸ್ವಿನಿಂದ ಆರಂಭಗೊಳ್ಳುವಂತಹ ನಿಟ್ಟಿನಲ್ಲಿ ಇದೀಗ ಕೆಲವೊಂದು ಕಾರ್ಯಕ್ರಮ ಕೊನೆಯ ಫೈನಲ್ಗೆ ಮುಂಚಿತವಾಗಿ ನಾವು ರಾಷ್ಟ್ರಗೀತೆಯನ್ನ ಹಾಡುವರಿದ್ದೇವೆ. ಆದ್ರೆ ಅದಕ್ಕೆ ವಿರುದ್ಧವಾಗಿ ಈ ವರ್ಷ ಅಂದ್ರೆ ಇಲ್ಲಿಯ ಕಾರ್ಯಕ್ರಮ ಪ್ರಥಮ ಕಾರ್ಯಕ್ರಮ ಅಂದ್ರೆ ಸ್ಪರ್ಧೆಯ ಮುಂಚಿತವಾಗಿ ನಮ್ಮ ರಾಷ್ಟ್ರಗೀತೆಯನ್ನ ಮೊಳಗಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡುವಂತ ನಿಟ್ಟಿನಲ್ಲಿ ದಯವಿಟ್ಟು ಸಾಲಲ್ಲಿ ನಮ್ಮ ಅತಿಥಿ ಬಣ ನಿಂತ್ಕೊಳ್ಬೇಕು. ಜೊತೆಯಲ್ಲಿ ಇಲ್ಲಿರತಕ್ಕಂಥ ಎಲ್ಲ ವೀಕ್ಷಕರು ಒಮ್ಮೆ ಎದ್ದು ನಿಂತು ನಮ್ಮ ರಾಷ್ಟ್ರಗೀತೆಗೆ ಗೌರವವನ್ನ ಸಲ್ಲಿಸಬೇಕಾಗಿ ಸಮಸ್ತರಲ್ಲಿ ನಿಮ್ಮೊಂದೆ ಅಪೇಕ್ಷೆಯನ್ನು ಇಡುತ್ತಾ ಎಲ್ಲರೂ ಸಾಲಾಗಿ ಇಲ್ಲಿ ನಮ್ಮ ಸಂಸ್ಥೆಯ ಸಮವಸ್ತ್ರಧಾರಿ ಕಾರ್ಯಕರ್ತರ ಬಣ ಇರಲಿ, ಅತಿಥಿಗಳ ಬಣ ಇರಲಿ, ಮಹಿಳಾ ಸಂಘದ ಮಹಿಳಾ ಕಾರ್ಯಕರ್ತರ ಬಣ ಇರಲಿ, ಎಲ್ಲ ಬಣಗಳ ಹೆಸರು ವೀಕ್ಷಕರು ಅತಿಥಿಗಳೆಲ್ಲೂ ಸಾಲಾಗಿ ನಿಂತುಕೊಂಡು ಬಂಧುಗಳ ಪ್ರತಿ ಕಾರ್ಯಕ್ರಮದಲ್ಲೂ ಹೇಳುವಂತಹ ಮಾತಿನಲ್ಲಿ ತಿರುಗಾಡಿಗೆ ಬೇಕಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ವೀರ ಸೈನಿಕರಾಗಿದ್ದಾರೆ, ವೀರ ಯೋಧಕರಾಗಿದ್ದಾರೆ. പ്രിയമുള്ളവരെ 50 വർഷം സംഘടിപ്പിച്ച കബഡി മത്സരത്തിൽ ആണ് ഞങ്ങളുള്ളത്. ഉദ്ഘാടന പരിപാടിക്ക് ശേഷമുള്ള സന്നാഹ മത്സരത്തിൽ ഇതാ 2 ടീമുകൾ മാറ്റിവെക്കുമ്പോൾ 17ഓളം ടീമുകൾ മത്സരിക്കുന്ന ജില്ലാതലത്തിലുള്ള മത്സരത്തിൽ മത്സരിക്കാനെത്തിയ ടീമുകൾ ആദ്യമേ അറിയിക്കണമെന്ന് അറിയിക്കുന്നു. ಹೆಸರು ಬರುವ ತಂಡಗಳು ಈ ರೀತಿಯಾಗಿವೆ, ಗಮನ ಹರಿಸಿಕೊಳ್ಳಿ. ಉಮಾ ಮಹೇಶ್ವರಿ ಅಕಾಡೆಮಿ ಕಾಪಿಕಾಡ್, ವಿದ್ಯಾಂಶನೈ ಉಳ್ಳಾಳ, ಸುರಭಿ ಉಳ್ಳಾಳ ಬಾಯ್, ಆಜಾದ್ ಕಿನ್ಯ ಎ ಮತ್ತು ಬಿ, ತತ್ವಮಸಿ ಬಗಂಬಿಲ, ಅಜಯ್ ಮೊಟ್ಟಗುಳಿ, ಬ್ರದರ್ಸ್ ಅಡಕೆರೆ, ಕೋಲ್ನಾಡ್ ಮುಲ್ಕಿ, ವಿಕಾಸ್ ಕಾಲೇಜ್ ಮಂಗಳೂರು ಎ ಮತ್ತು ಬಿ, ವರುಣ್ ಟ್ರಾವೆಲ್ಸ್, ನಾಟಕಲ್ ವುಲ್ಸ್, ಗೋಲ್ಡ್ ಸ್ಟಾರ್ ತೌಡುಗೋಳಿ, ನ್ಯೂ ಸ್ಟಾರ್ ದುರ್ಗಾ ಪರಮೇಶ್ವರಿ ದೇವಿ ನಗರ ಮತ್ತು ಸ್ಪೋರ್ಟಿಂಗ್ ಉಳ್ಳಾಳ. ಈ ರೀತಿ 17 ತಂಡಗಳ ತಳುಕು ಪಟ್ಟಿ. ಗಮನ ಕೊಡಿ ಮಗದೊಮ್ಮೆ, ತಮ್ಮ ತಂಡದ ಹೆಸರು ಇಲ್ಲ ಅಂದ್ರೆ ಮತ್ತೆ ತಕ್ಷಣವೇ ಸೂಚನೆಯನ್ನ ಕೊಡಬೇಕು. ಭಾಗವಹಿಸುವ ತಂಡಗಳು ಈ ರೀತಿಯಾಗಿವೆ: ಉಮಾ ಮಹೇಶ್ವರಿ ಅಕಾಡೆಮಿ ಕಾಪಿಕಾಡ್, ವಿದ್ಯಾಂಜಲಿ ಉಳ್ಳಾಳ, ಸುರಭಿ ಉಳ್ಳಾಳ ಬಾಯ್, ಆಜಾದ್ ಕಿನ್ಯ ಎ ಮತ್ತು ಬಿ, ತತ್ವಮಸಿ ಬಗಂಬಿಲ, ಅಜಯ್ ಮೊಟ್ಟಗುಳಿ, ಬ್ರದರ್ಸ್ ಅಡಕೆರೆ, ಕೋಲ್ನಾಡ್ ಮುಲ್ಕಿ, ವಿಕಾಸ್ ಕಾಲೇಜ್ ಮಂಗಳೂರು ಎ ಮತ್ತು ಬಿ, ವರುಣ್ ಟ್ರಾವೆಲ್ಸ್, ನಾಟಕಲ್ ಬುಲ್ಸ್,
ಗೋಲ್ಡ್ ಸ್ಟಾರ್ ತೌಡುಗೋಳಿ ನ್ಯೂ ಸ್ಟಾರ್ ಕಿನ್ಯಾ ದುರ್ಗಾ ಪರಮೇಶ್ವರಿ ದೇವಿ ನಗರ ಮತ್ತು ಉಳ್ಳಾಳ ಸ್ಪೋರ್ಟ್ ಡೇ ಇದೀಗ ತಳುಕುಪಟ್ಟೆ. ಆಜಾದ್ ಕಿನ್ಯಾ ಇದರ ನೇತೃತ್ವದಲ್ಲಿ ಇದೇ ತಿಂಗಳ 23ನೇ ತಾರೀಕು ಆದಿತ್ಯವಾರದಂದು ಆಜಾದ್ ಕಿನ್ಯದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ಸ್ಪರ್ಧೆಯನ್ನು ಆಯೋಜನೆ ಮಾಡಿಕೊಂಡವರಿದ್ದಾರೆ. ಎಲ್ಲ ಕಬಡ್ಡಿ ಆಸ್ವಾದಕರನ್ನ ಈ ತಿಂಗಳ 23ರಂದು ಕಿನ್ಯಕ್ಕೆ ಅತ್ಯಂತ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಬಯಸುವ ಇಸ್ಮಾಯಿಲ್ ಕಿನ್ಯಾ ಆಜಾದ್ ಆರ್ಟ್ಸ್ ಅಂಡ್ ಸ್ಪೋರ್ಟ್ಸ್ ಕ್ಲಬ್ ನೋಡಿ ಭಾಗವಹಿಸುವ ಎಲ್ಲ ತಂಡಗಳ ಗಮನಕ್ಕೆ ಮೊದಲ ಸ್ಪರ್ಧೆಗೆ ಕೆಲವೇ ನಿಮಿಷಗಳಲ್ಲಿ ತಮಗೆ ಕರೆ ಬರಬಹುದು. ಸರ್ವ ಸಿದ್ಧತೆಗಳನ್ನ ತೊಡಗಿಸಿಕೊಳ್ಳಬೇಕಾಗಿ ಈ ಮೂಲಕ ಮಾಹಿತಿಯನ್ನ ರವಾನಿಸುತ್ತಾ ಇದ್ದಾರೆ. ഇത് 10,000 ഒന്നാം സമ്മാനവും 10,000 രണ്ടാം സമ്മാനങ്ങളുള്ളത്. each. ಈ ಪಂದ್ಯಾಕೂಟದ ನಿರ್ವಹಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಅಮೇಚೂರ್ ಕಬಡ್ಡಿ ಅಸೋಸಿಯೇಷನ್ ರಾಷ್ಟ್ರ ರಾಜ್ಯ ಮಟ್ಟದ ತೀರ್ಪುಗಾರರು ನಮ್ಮ ಜೊತೆ ಇದ್ದಾರೆ. ಕಬಡ್ಡಿಯ ಮಾಚಿ ತಾರೆಗಳು ಅತ್ಯಂತ ಸನಿಹದಿಂದ ರಕ್ಷಣೆ ಮಾಡ್ತಾ ಇದ್ದಾರೆ. ಉದ್ಘಾಟನಾ ಸಮಾರಂಭದಲ್ಲಿ ಮಾಹಿತಿ ಕೊಟ್ಟ ಪ್ರಕಾರ ಅವಗತ ಮಾಡಿಕೊಂಡಂತಹ ಕಬಡ್ಡಿ ತಾರೆಗಳ ಸಂಗಮವಾಗಿದೆ ನಮ್ಮ ಅತಿಥಿಗಳ ಸಾಲು. ದ್ವಿತೀಯ ಅವಧಿಯಲ್ಲಿ ನಾವಿದ್ದೇವೆ. ಪ್ರದರ್ಶನ ಸ್ಪರ್ಧೆಯ ಬಳಿಕ ಒಂದೇ ಅಧಿಕೃತ ಸ್ಪರ್ಧೆ ಆರಂಭವಾಗಲಿದೆ. ಈಗ ತಾನೇ 17 ತಂಡಗಳ ನಡುವೆ 2 ಬಣಗಳಾಗಿ ಪ್ರಥಮ ಸುತ್ತಿನ ಕಡೆಯಿಂದ ದಾಳಿ. तहे दिल से हम स्वागत करेंगे जो सुवर्ण महोत्सव यहाँ मनाने वाले श्री राम फ्रेंड्स सर्कल, जिनके नेतृत्व में बहुत बढ़िया ढंग से कबड्डी की प्रतियोगिता यहाँ रचाई गई है. माननीय अतिथि मेहमानगणों के बीच में ये का मुकाबला आपके सामने पेश होता हुआ. उसके बाद 17 टीमों के बीच जोरदार आजाद कीन्या फिलहाल 1 अंक से आगे है. और इस बार क्या निर्णय लेंगे अंपायर उमेश जी हैं, सुदीन है और 1.88 की बराबरी पर 8 ಆಜಾದ್ ಕಿನ್ಯದ ಬಲೆ ಹೋಳಾಗುವ ಮೂಲಕ ಸೂಪರ್ ರೈಡ್ 4 ಅಂಕಗಳಿಗೆ ಉಳ್ಳಾಳ ಸುರಭಿ ಉಳ್ಳಾಳ ಬಾಯಿಲ ಮುಂದಿನ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತ ತಂಡಕ್ಕೆ ಇದೇನ ಕೆಲವೇ ಕ್ಷಣಗಳಲ್ಲಿ ಆಹ್ವಾನ. ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನ ರವಾನಿಸಬೇಕಾಗಿದೆ. ಕೊನೆಯ 2 ನಿಮಿಷಗಳ ಅವಧಿಯಲ್ಲಿ ಪ್ರದರ್ಶನ ಸ್ಪರ್ಧೆ ಮುಕ್ತಾಯಗೊಳ್ಳಲಿದೆ. ಮನವಿಗೆ ಸ್ಪಂದಿಸಿದಂತಹ ಸುರಭಿ ಉಳ್ಳಾಳ ಬೈಲ್, ಅದೇ ರೀತಿ ಆಜಾದ್ ಕಿನ್ಯಾ ತಂಡಗಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ 2 ನಿಮಿಷಗಳು ಕೂಡ ಇಲ್ಲ ಎಂದು ಸ್ಪರ್ಧೆ ಮುಕ್ತಾಯ ಕಾಣಲು ಸೂಪರ್ ಟೆಕ್ಕಲ್ ಜೀವಂತವಾಗಿದೆ. 12-9ರಲ್ಲಿ 3 ಅಂಕಗಳ ಅಂತರದ ಮುನ್ನಡೆಯೊಂದಿಗೆ ಸುರಭಿ ಉಳ್ಳಾಳ ಬೈಲ್. ವೀಕ್ಷಕರ ಸಂಖ್ಯೆ ಅಲ್ಪ ಕಡಿಮೆಯಾದ್ರೂ ಕೂಡ ಇನ್ನು ಅಧಿಕೃತ ಸ್ಪರ್ಧೆಗಳು ಆರಂಭವಾದಾಗ ಬಹಳಷ್ಟು ವೀಕ್ಷಕರು ಇಲ್ಲಿ ಆಗಮಿಸುವಂತಹ ಎಲ್ಲ ಲಕ್ಷಣಗಳಿವೆ. ಒಂದು ಕಡೆಯಲ್ಲಿ ನಾಳೆ ಸೋಮವಾರ ಕೊನೆಯ ನಿಮಿಷ
ಕೊನೆಯ ನಿಮಿಷದಲ್ಲಿ 3 ಅಂಕಗಳ ಅಂತರದ ಸ್ಪರ್ಧೆಯಲ್ಲಿ ಉಳ್ಳಾಳು ಬೈಲ್ ಮುನ್ನಡೆಯಲ್ಲಿ. ನಾಳೆ ಸೋಮವಾರ ಆದುದರಿಂದ ವರ್ಕಿಂಗ್ ಡೇ, ರಜೆ ಇಲ್ಲ. ಈ ನಿಟ್ಟಿನಲ್ಲಿ ಪ್ರಾಯಶಃ 4 ಅಂಕಗಳ ಅಂತರಕ್ಕೆ ಬಂದಿದೆ ಸುರಭಿ. ಇದೀಗ ಸೆಕೆಂಡುಗಳ ಲೆಕ್ಕಾಚಾರದಲ್ಲಿ ಪಂದ್ಯ 13-9 ಸುರಭಿ. ಪ್ರದರ್ಶನ ಸ್ಪರ್ಧೆ ಬಹಳಷ್ಟು ರೋಮಾಂಚನಕಾರಿಯಾಗಿ ಪೂರ್ಣಗೊಂಡಿದೆ. ಈ ತಂಡಗಳಿಗೆ ಅಭಿನಂದನೆಗಳು. ಇನ್ನು ಮುಂದೆ ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ಸ್ಪರ್ಧೆ ಆರಂಭವಾಗಿದೆ. ನನ್ನ ಊರು ಎರಡು ಅಂಕಗಳನ್ನು ನೀಡಲಾಗಿದೆ. 18-7 18-7ರಲ್ಲಿ ಕರೆಯನ್ನು ನೀಡಲಾಗಿದೆ. ಪ್ರವೇಶ ದ್ವಾರದ ಬಳಿ ಇರಬೇಕು ಎಂಬ ಮಾಹಿತಿಯನ್ನ ಮತ್ತೊಮ್ಮೆ ರವಾನಿಸುತ್ತಾ ಇನ್ನೇನೋ ಮುಂದಿನ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತಹ ತಂಡಗಳನ್ನ ನಾವು ಕಾತರದಿಂದ ಕಾಯುತ್ತಾ ಇರತಕ್ಕಂತಹ ವೇಳೆಯಲ್ಲಿ ಬಗಂಬಿರದ ತತ್ವಮಸಿ ಬರಬೇಕು. ಅದೇ ರೀತಿ ತತ್ವಮಸಿ ಬಗಂಬಿಲ ತಾವುಗಳು ಪ್ರವೇಶ ದ್ವಾರಕ್ಕೆ ಬರುವಂತೆ ಮಗದೊಮ್ಮೆ ಕರೆ 2 ಗಂಟೆ ನುಲಾಯಿ ಈ ಲೇಸನ ನಮ್ಮ ಮುಗಿಪನ ಪ್ರಯತ್ನ ಮಲ್ಪ 4 ಗಂಟೆ ನೆದ್ರಾಂಡಲ ಮಾತರೆಗಳ ತೀಕೊಡು ಪಂಚನ ಒಂಜಿ ಉದ್ದೇಶಡು ಐನದ ಬೇಗ ಈ ಲೇಸನ ದುಂಬು ಕೊನಪ ಐದ ಐನದಾವರ ಗುಂಪು ಸಂಖ್ಯೆ ಆಜಿಟ್ ಗುಂಪೆರೆ ಇತ್ತಿನಂಚಿನ ತತ್ವಮಸಿ ಬಗಂಬಿಲ ಬಗ ಪ್ರದೇಶ ಅಡುಗೆರೆ ದಯಾದೀದ ಐನದ संगे 7 कोलनाड मुलुकी आजाद किन्या ई माई मत्सरिके एटा मत्सरಕ್ಕೆ ನ್ಯೂಸ್ ಕಿನ್ಯ ವಿದ್ಯಾಸನೆಯ ಉಳ್ಳಾಟ തുടർന്ന് മത്സര സംഖ്യ 9 ആയിരിക്കും. അങ്ങനെ 17 മത്സരങ്ങളുള്ള ടൂർണമെന്റിൽ 6ാമത്തെ മത്സരത്തിൽ ആണ് അടുത്തതായി ഞങ്ങൾ കടക്കുക. ವರುಣ ಅವರ ಗಳಿಕೆ ಕೊನೆಯ ನಿಮಿಷದಲ್ಲಿ ಸ್ಪರ್ಧೆ 22-9ರಲ್ಲಿ ಪಂದ್ಯ 22-9 ವರುಣ್ ಜಯದತ್ತ.
ಇಲ್ಲಿಗೆ ಪಂದ್ಯ ಮುಕ್ತಾಯಗೊಂಡಿದೆ. 5 ಸ್ಪರ್ಧೆಗಳು ಪೂರ್ಣಗೊಂಡಿರುತ್ತವೆ. ಮುಂದಿನ ಪಂದ್ಯದಲ್ಲಿ ಪಾಲ್ಗೊಳ್ಳುವಂತಹ ಈ ತಂಡಗಳಿಗೆ ಮೊದಲ ಕರೆಯನ್ನು ನೀಡಲಾಗಿದೆ. ರೋಷನ್ ತಾಳಿ, ಕೋಲಾಡ್ ಮುಲ್ಕಿ, ಆಜಾದ್ ಕಿನ್ಯಾ ಎ ತಂಡ ತಾವುಗಳು ಸರ್ವ ಸಿದ್ಧತೆಯನ್ನ ನಡೆಸಿ ಈ ಪಂದ್ಯದ ತರುವಾಯ ನಡೆಯುವಂತಹ ಸ್ಪರ್ಧೆಗೆ ಸಜ್ಜುಗೊಳ್ಳಬೇಕಾಗಿ ಸೂಚನೆ. ಆಜಾದ್ ಕಿನ್ಯಾ ಎ ಡೂ ಆರ್ ಡೈ ರಾಡಲ್ಲಿ ದಾಳಿಗಾರ ನೌಶ್. ಅಂಕ ತರಲೇಬೇಕಾದ ಒತ್ತಡದಲ್ಲಿ ನೌಶ್ ಇದ್ದಾರೆ. ಬೋನಸ್ ಅಂಕ ಪಡೆದುಕೊಳ್ಳಲಾಗಿದೆ. ಈ ಮೂಲಕ ತತ್ವಮಸಿ ಖಾತೆಗೆ ಮತ್ತೊಂದು ಅಂಕ ಜೋಡಣೆಯಾದಾಗ ಪ್ರಥಮ ಅವಧಿಯ ಪ್ರಥಮ ಸಮಯಗಳಲ್ಲಿ ಪಂದ್ಯ ಸಾಗಿ ಬರ್ತಾ ಇದೆ. ಬ್ರದರ್ಸ್ ಅಡಿಕೆರೆ ಮತ್ತು ತತ್ವಮಸಿ ಬಗಂಬಿಲ ತಂಡಗಳ ನಡುವೆ. ಈ ಪಂದ್ಯದ ಬಳಿಕ ನಡೆಯುವಂತಹ ಕೋಲಾಡ್ ಮುಲ್ಕಿ ಮತ್ತು ಆಜಾದ್ ಕಿನ್ಯಾ ಎ ಸ್ಪರ್ಧಾ ಸಂಖ್ಯೆ 7. 8ನೇ ಸ್ಪರ್ಧೆಯಲ್ಲಿ ವಿದ್ಯಾಂಶನಯ ಉಳ್ಳಾಳ ಮತ್ತು ನ್ಯೂ ಸ್ಟಾರ್ ಕಿನ್ಯಾ. ಆ ಬಳಿಕ ವಿಕಾಸ್ ಕಾಲೇಜ್ ಬಿ ವಿಭಿನ್ನ ಮತವಿದ್ವೇಷಗಳು ನಮ್ಮ ವಿಲಗವೆಚ್ಚ ವಿಭಾಗೀಯതകൾ തീർക്കുന്ന ശാപരൂപങ്ങളാക്കി മാറ്റിയ സമകാലീന സാമൂഹിക ചുറ്റുപാടിൽ നിന്നും മനുഷ്യ മനസ്സുകളെ സ്നേഹത്തിന്റെയും ഐശ്വര്യത്തിന്റെയും അഖണ്ഡതയുടെയും സാഹോദര്യത്തിന്റെയും ലോകത്തിലേക്ക് പിടിച്ചുയർത്തുന്ന കായിക വിനോദമാണ് കബഡി. ഇതാ തുളുനാടിന്റെ ഏറ്റവും മികച്ച കായിക ഉത്സവമായ കബഡിയെ പരിപോഷിപ്പിക്കുക എന്ന ഉദ്ദേശത്തോടുകൂടി കൊല്ല ശ്രീരാമ ഫ്രണ്ട് സർക്കിളിന്റെ സുവർണ ജുബലി ആഘോഷത്തോടനുബന്ധിച്ച് നടത്തപ്പെട്ട കബഡി മത്സരത്തിന്റെ ആദ്യ റൗണ്ടിലെ മത്സരങ്ങൾ പുരോഗമിക്കുമ്പോൾ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದಾರೆ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಮಂಗಳ ಕ್ರೀಡಾಂಗಣ ಇದರ ನಾಮ ನಿರ್ದೇಶಕರು ಆದಂತಹ ಸಾಜಿದ್ ಉಳ್ಳಾಳ್ ಅವರ ಉಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಅತ್ಯಂತ ಸೊಗಸಾಗಿ ಸಾಗಿ ಬರುತ್ತಾ ಇದೆ. ಪಂದ್ಯಕೂಟದ ನಗದು ಪುರಸ್ಕಾರಗಳನ್ನು ಉದಾರವಾಗಿ ನೀಡಿದಂತಹ ಗೌರವಾನ್ವಿತ ಸಚಿವರಾದಂತಹ ಯುಟಿ ಖಾದರ್ ಅವರ ಸಹಕಾರ ಈ ಸಂದರ್ಭದಲ್ಲಿ ಸ್ಮರಣೀಯವಾಗಿದೆ. 6-4 ತತ್ವಮಸಿ ಮುನ್ನಡೆಯ
ಕಬಡ್ಡಿಯಲ್ಲಿ ರಾಷ್ಟ್ರಗೀತೆ ಆರಂಭದಲ್ಲಿ ನಾವು ಮೊಳಗಿಸಿದ್ದೇವೆ. ಇದೀಗ ಕೊನೆಯ ಹಣಾಹಣಿಯಲ್ಲಿ ನಾವಿದ್ದೇವೆ. ಶುಭಕಾಮನೆಗಳ ಸ್ವೀಕಾರ ಆಟಗಾರರಿಂದ ಮತ್ತು ತೀರ್ಪುಗಾರರಿಂದ. ನೌಶ್ ತತ್ವಮಸಿಯ ಬೆನ್ನೆಲುಬು. ಶಿಕ್ಷಣ ರಂಗದಲ್ಲಿ ನೌಶ್ ಅವರ ಕನಸು ನನಸಾಗಲಿ. ಕಬಡ್ಡಿಯಲ್ಲಿ ಬಹಳಷ್ಟು ಉತ್ತುಂಗಕ್ಕೆ ಏರಲಿ. ಸೌರವ್ ಈ ಊರಿನ ತಾರೆ. ಸೌರವ್ ಬರುವ ವರ್ಷ ಲಿಖಿತ್ ಅವರು ಮತ್ತೆ ಕಬಡ್ಡಿ ರಂಗದಲ್ಲಿ ಕಾಣುವಂತೆ ಆಗಲಿ. $20,000 ನಗದು ಪುರಸ್ಕಾರವನ್ನು ನೀಡುವಂತಹ ಅತ್ಯಂತ ದೊಡ್ಡ ಗಾತ್ರದ ಶಾಶ್ವತ ದಾಳಿ. ದಾಳಿಯಲ್ಲಿ ಕಳೆದ ಸ್ಪರ್ಧೆಯಲ್ಲಿ ಯಶಸ್ಸಿನ ದಾಳಿಯನ್ನ ಮಾಡಿದಂತಹ ಯುವ ತಾರೆ ತತ್ವಮಸಿ ಕಡೆಯಿಂದ ದಾಳಿ. ಇವಾಗ ಒಂದು ಅಂಕ. ವರುಣ್ ಟ್ರಾವೆಲ್ಸ್ ಬೆಳತಂಗಡಿ. ಈ ಋತುವಿನಲ್ಲಿ ಆಡಿದಂತಹ ಪಂದ್ಯಗಳಲ್ಲಿ ಒಂದು ಬಹುಮಾನ ಖಂಡಿತವಾಗಿ ಪಡೆದುಕೊಳ್ಳುವಂತಹ ತಂಡವಾಗಿದೆ. ಆನಂದ್ರವರು ಸಂಪೂರ್ಣವಾಗಿ ಪಂದ್ಯದಲ್ಲಿ ವಿಫಲರಾಗಿದ್ದಾರೆ. ಶಾವಡಿದ ಎದುರು ಬೇಟ ಮಲ್ಲ ಮಲ್ಲ ಇನಾಮನು ನಿಕ್ಲೆ ತೂಪ ವೇತ ಕೆಲವೇ ಕೊರ್ತುಡು ನಾಲ್ಕು ತಂಡಗೂ ಎಂಗ್ಲ ಪಟ್ಟದ ಕೊರಿಯರಲ್ಲ ಒಟ್ಟೊಟ್ಟುಗು ಇರುವ 15,000 ಫೈನಲ್ ಅಲ್ಲಿ ಆಶಿಕ್ of the competition will get rupees 20,000. Runner of the competition will get rupees 10,000. Third placer and fourth placer rupees 5,000 each, and all the 40,000 rupees which has been donated by Mr. Moses. 5 ನಿಮಿಷದಲ್ಲಿ ಫೈನಲ್ ಮುಕ್ತಾಯ ಕಾಣಲಿದೆ. 13 ಅಂಕಗಳ ಅಂತರದಲ್ಲಿ ಮುನ್ನಡೆಯಲ್ಲಿ ವರುಣ್. जिस प्रकार इस खेल संपन्न हो जाएगा, मंच पर बख्शिश वितरण कार्यक्रम होगा. वहां बातचीत नहीं हो सकता, बात करने के वक्त भी नहीं है, यहाँ भाषण नहीं है, केवल इनामें बांटने वाले छोटा सा कार्यक्रम. ತತ್ವಮಸಿ 4 ನಿಮಿಷಗಳ ಆಟ. ಮೆಲ್ಲ ಮೆಲ್ಲ ಪಂದ್ಯದ ಹಿಡಿತದಲ್ಲಿ ವರುಣ್. ತತ್ವಮಸಿ ತಂಡದಲ್ಲಿ ಹೆಚ್ಚಿನ ತಾರೆಗಳು ಗೋಕರ್ಣನಾಥೇಶ್ವರ, ಸೌರಭ್, $27-10,
Match is over. And now the champion team is Varun Travel, second placer Tatvamasi Bagala, and third and fourth placer. Here is the prize distribution ceremony. ನಮ್ಮ ಅತಿಥಿಗಳನ್ನ ಬರಮಾಡಿಕೊಳ್ಳುವರಿದ್ದಾರೆ. ಇದೊಂದು ಈಗಲ್ಲ ಈ ಒಂದು ಟ್ರೋಫಿ ಅಂಚನೆ ನಗದುಲ್ಲ ದೇವರ ಭಾರಿಯಾದ ಪ್ರಯತ್ನ ಪತ್ರ ಅಂಚನೆ ತತ್ವಮಸಿ ಹಾಕಲ್ಲ ವೇದಿಕೆದ ಮುಂಭಾಗ ಹೊರಡು ಬಂದಾಗ ಕೇಳಲಿಲ್ಲ. ಕ್ರೀಡಾಂಗಣಗಳು ಆಲ್ರೌಂಡರ್ ಪ್ರಶಸ್ತಿ ವೇದಿಕೆ ಬಂದಿದೆ. ಏಕಲ ಶ್ರೀರಾಮ ಭಜನಾ ಮಂದಿರದ ಗೌರವ ಅಧ್ಯಕ್ಷರಾದ ಶ್ರೀಯುತ ಸನಪ್ಪ ಗುಡ್ಡೇಗೌಡ ತಮ್ಮ ಆಲ್ರೌಂಡರ್ ಕಿರು ಕಾಣಿಕೆ ಮಾತಾಡುವವರೆಗೆ ಸಹಕಾರ ಕೊಟ್ಟು ಈ ಒಂದು ರೀತಿಯ ಪತ್ರದ ಮಕ್ಕಳಲ್ಲಿ ಹೆಂಗಲಾಗಿ ವಿಕಾಸ್ ಕಾಲೇಜ್ ಮೇಲೆ ಬರ್ತದೆ. ನಮ್ಮ ಎಲ್ಲ ಕಿರು ಕಾರ್ಯಕ್ರಮ ಗೌರವ ಬಂದ ಕೇಳೋದಿಲ್ಲ. ಅವೇ ರೀತಿ ಏನೇನು ಕಂಪನಿ ಏನೇನು ಪಂತುನಿ ಕುಡುಪುಡಿ ಎಂಚ ರೈಡ್ ಮಲ್ಪೇರ ಎಂಚ ಏನೇನು ಒಳ್ಳೆ ಪತ್ತೇರ ಎಂಚ ಬರ್ಪೇರ ಬಂದು ವಿಷಯಗಳಿಗೆ ಗೊತ್ತಾಗಲಿ. ಆಗಲ್ಲ ಬೆಸ್ಟ್ ರೈಡರ್ ನೌಸ್ ತತ್ವಮಸಿ ಎಲ್ಲ ಬರ್ತದೆ. ತಮ್ಮ ವೇದಿಕೆಯಲ್ಲಿ ತಮ್ಮ ಕಿರು ಕಾರ್ಯಕ್ರಮ ಎದುರು ಬಂದು ಕೇಳ್ತಾ ಸದಾಶಿವ ಉಳ್ಳಾಲ್ ಬೇರೆ ಎದುರು ಬಂದು ಕೇಳೋದಿಲ್ಲ. ಬೆಕ್ಕಲೆ ಭಾರಿ ಆಗ್ತದೆ ಪುರುಷರ ಕೇಳು ಬರ್ತಾರೆ. ವಿಕಾಸ್ ಬೆಕ್ಕಲ ಬರ್ತದೆ ತಮ್ಮ ವೇದಿಕೆಯಲ್ಲಿ ಇವರು ಕಾಣಿಕೆಯಲ್ಲಿ ಅಂಜನೆ ಪ್ರೋತ್ಸಾಹ ಎದುರು ಮಾಡಿದ್ರೆ ಈಗಲ ಶ್ರೀರಾಮ ಪ್ರಚಾರದಿಂದ ಈ ಸುವರ್ಣ ಸಂದರ್ಭಗಳಿಗೆ ಕೇಳೋದಿಲ್ಲ. ವಿಕಾಸ್ ಬೆತ್ತ ಮಾತ್ರ ಸದಸ್ಯರೆಲ್ಲ ಬರ್ತದೆ ತಮ್ಮ ಈ ಒಂದು ಟ್ರೋಫಿ ಅಂಜನೆ ಕೇಳೋದಿಲ್ಲ. ಈ ಒಂದು ಪ್ರಶಸ್ತಿ ಕೊಡಿದಾಗ ಅತ್ಯಂತ ನಮ್ಮ ಸಂತೋಷದ ಒಂದು ಕಾಣಿಕೆ. ನನ್ನ ತತ್ವಮಸಿ ಬೆಕ್ಕಲ್ಲ ಬರ್ತದೆ ಶ್ರೀರಾಮ ಫ್ರೆಂಡ್ಸರ್ ಕರೆದ ಈ ಒಂದು 5ನೇ ವರ್ಷದ ಸುವರ್ಣ ಮಹೋತ್ಸವ ಸಂದರ್ಭಗಳು ಮಾತೆಲ್ಲ ತಮ್ಮ ಕ್ರೀಡಾಪಟುಗಳು ಬಂದಿದೆ. ತಮ್ಮ ಒಂದು ಟ್ರೋಫಿ ಅಂತಿರೆ ನಾಟಕಲ್ಲ ಈ ಒಂದು ಟ್ರೋಫಿ ಗೊಂದಲಿದ್ದೀರ ಅವತ್ತು ಸೀಟಿನ ವಾರೀತಿ ಗೊಂದಲಿದ್ದೀರ ಎಂಕಲ ಲಾರಿಡ ನಡಕೊಂಡು ಬಂದ ಗೊಬ್ಬೆ ಬರೋದು ವಾರೀತಿ ಗೊಂದಲಿತ ಬಂದಂಡ ಎಂಕಲ ಹಿರಿಯ ಅಂತ್ಯತ್ತಿನ ತೆನೆಪಂಡಾಗ ಅದಕ್ಕೂ ರವೀಂದ್ರನಿಗೂ ಎಂಕಲ ಸದಾಶಿವ ಹಿರಿಯರಿಗೆ ಮಾತಾಡೋದು ಕಲ್ಲದ ಲಾರಿಗಳಿಗೆ ಬರೆಯಲ್ಲ ಸೀಟ್ ದಯಪಟ್ಟಣ ಎಂಕಲ ಬರ ಭಾರಿ ಕೊಡ್ತಿ ಅಂತೆ ಅದು ಪುರಾಗ ಆ ರೀತಿ ವಾರಮ್ಮ ಸೀಲು ಬಂದಿದೆ. ಶ್ರೀರಾಮ ಪ್ರಸರ್ಕಾದ್ರೆ ಈಷ್ಟು ಕೂದಲು ಬರುವುದಾಂಡ ಎಂಚ ಮಂತ್ರ ಮಂತ್ರಕ್ಕೆ ನಂಗೆ ಮಾತಾಡೋ ವಿಷಯ ಗೊತ್ತುಗಳು ಮಂತ್ರ ವಿಷಯ ಏನಪ್ಪ ಆ ವಿಷಯ ರಟ್ಟು ಪಾತ್ರಗಳಿಲ್ಲ ಇವತ್ತ ಸದಸ್ಯ ರಟ್ಟು ಪಾತ್ರಗಳು ಬಂದಿಕ್ಕೆ ಇನಾಮ್ ಪಡೆಯಲಿನ 4 ಟೀಮ್ಗಳಿಲ್ಲ ರಾಮ ಶ್ರೀರಾಮ ಫ್ರೆಂಡ್ ಸರ್ಕಲ್ದ 5ನೇ ವರ್ಷದ ಈ ವರ್ಷಾಚರಣೆ ಆಚರಿಸಿದ ಸಂದರ್ಭದ ಕಬಡ್ಡಿ ಟೂರ್ನಮೆಂಟ್ ಮಾಡ್ತದೆ. ಈ ಕಬಡ್ಡಿ ಟೂರ್ನಮೆಂಟ್ ದಾಯ ಮಾಡ್ತಾ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಕಬಡ್ಡಿ ಟೂರ್ನಮೆಂಟ್ ಪುದರ್ ಪಿಂಡ ಫ್ರೆಂಡ್ ಸರ್ಕಲ್ ಆಗಿರ್ತದೆ. ತುಂಬದ
5 ವರ್ಷದ ದುಂಬು ಈ ಟೀಮುಡು ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಟೀಮುಡು ಸುಮಾರು ಜನ ಗೊಬ್ಬರು ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ಪುನರ್ಬೇಕಂದ್ರೆ ಅಕ್ಲಿನ ಮಾತು ನೆನೆತೊಂದು ಈ ಕಾರ್ಯಕ್ರಮ ಬಾರಿ ಎಟ್ಟೆ ಪೊರ್ಲುಡು ಇನ್ನಿ ನಡಪೈನಂಚಿನ ಮಾತ ತೀರ್ಪುಗಾರರಿಗೆಲ್ಲ ಎಂಚಿನ ಶ್ರೀರಾಮ ಫ್ರೆಂಡ್ ಸರ್ಕಲ್ ಪರವಾದ ನಿಮಗೆ ಮಾತುಗಳ ಅಭಿನಂದನೆ ಮತ್ತೊಂದು ಇಲ್ಲಿ ಇನಂ ಪಡೆಯಿನಂಚಿನ ಮಾತ ಟೀಮ್ಗಳ ಅಭಿನಂದನೆ ಮತ್ತೊಂದು ದುಂಬದ ದಿನಟ್ಟು ಕೂಡ ಇಂಚಿನ ಕಾರ್ಯಕ್ರಮ ಆಪನಪ್ಪ ನಿಖಿಲ ಎಸ್ ಆವಡು ನಿಖಿಲ ಮಾತ್ರ ಎಸ್ ಈ ಗಟ್ಟಿದ ಬಲ್ಲಲ ಗಟ್ಟಿದ ಕುಂಟುಲ ಕಟ್ಟದ ನಂಚಿದೆ ನನಗೆ ಸಹಕಾರ ನಂಚಿನ ನಮ್ಮ ಊರ್ತಾರೆ ನಂಚಿನ ಮೇರೆಗೆ ಶ್ರೀರಾಮ ಫ್ರೆಂಡ್ ಸರ್ಕಲ್ ಅಧ್ಯಕ್ಷರಾದ ಯುವತ ವಿಕ್ರಮ್ ಕಟ್ಟಿ ಮೇರೆಗೆ ಹೊರಡಿಸಿಕೊಂಡು ಸ್ವಾಗತ ಮಾಡ್ಕೊಂಡು ಹತ್ತಿರ ಹೆಗ್ಗಲ ಲಾಸ್ಟ್ ಒಂಜಿ ಕಿರು ಕಾಲಿಕೆರೆ ಬೆಕ್ಕಲು ಬರ್ತದೆ ಫಸ್ಟ್ ಪ್ರೈಸ್ ಸ್ವೀಕಾರ ಮಾಡ್ಕೊಂಡು ಬರ್ತಿರೋಲ್ಲ ವರುಣ್ ಫ್ರೆಂಡ್ಸ್ ಮಾತ ಕ್ರೀಡಾಪಟುಗಳಿಲ್ಲ ಅಂತೆಯೇ ಕ್ರೀಡಾಪಟುಲ ಅಂತೆಯೇ ನಮ್ಮ ಊರಲ್ಲಿ ಸಚಿನ್ ಅಂತ ಉಳ್ಳೇರ ಅವು ಹೇಗಿದ್ದಾರೆ ವರುಣಗಳ ಪುನರ್ ಬರಡೆ ಮಾಡಿದೆ ಈ ಸಾರಿ ಶ್ರೀರಾಮ ದೇವರ ಪರವಾದ ಶ್ರೀರಾಮ ಫ್ರೆಂಡ್ ಸರ್ಕಲ್ ಅಂತ ಈ ಶ್ರೀರಾಮ ಫ್ರೆಂಡ್ ಸರ್ಕಲ್ ಈ ಸುವರ್ಣ ಸಂದರ್ಭದಲ್ಲಿ ಪೂರಕವಾಗಿ ಸಹಕಾರ ಕೊಡೋಣ ಪುಸ್ತಕರಂದ ವಿದ್ಯಾಧರ್ ಶೆಟ್ಟಿ ಬೇರೆಗೆಲ್ಲ ಈಗ ಸ್ವಲ್ಪ ಸಂದ ಒಂದು